ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಾಯಕರನ್ನ ಹಾಗೆ ಕಾರ್ಯಕರ್ತರನ್ನ ಸ್ವಾಗತಿಸುತ್ತಾ ವೇದಿಕೆಯಲ್ಲಿ ಮಂಡಲಾಧ್ಯಕ್ಷರಾದಂಥ ಚಂದ್ರದಾಸ್ ಪಂಡಿತಸ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ನೆಚ್ಚಿನ ಅಭ್ಯರ್ಥಿ ಸತೀಶ್ ಕುಪ್ಪಲ್ರವರು ವೇದಿಕೆಯಲ್ಲಿದ್ದಾರೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶ್ರೀ ಸಂತೋಷ್ ಕುಮಾರ್ ರೈ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಪ್ರಭಾರಿಗಳಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಸ್ತೂರಿ ಪಂಜರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನೆರೆಯ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಂಟ ರವೀಶ್ ತಂತ್ರಿ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಪ್ರಭಾರಿಗಳು ರಣದೀಪ್ ಕಾಂಚನ್ ಇವರು ವೇದಿಕೆಯಲ್ಲಿದ್ದಾರೆ. ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಪಕ್ಷದ ನಾಯಕರಾದಂಥ ಚಂದ್ರಶೇಖರ್ ಉಚ್ಚಿಲ್ರವರು ವೇದಿಕೆಯಲ್ಲಿದ್ದಾರೆ. ಈ ಭಾಗದ ಹಿರಿಯರಾದಂಥ ಸೀತಾರಾಮ್ ಮಂಗೇರವರು ವೇದಿಕೆಯಲ್ಲಿದ್ದಾರೆ. ಅಲ್ಪಸಂಖ್ಯಾತ ಮೋರ್ಚಾದ ನಾಯಕರಾದಂಥ ಫಜಲ್ ಅಜಯ್ ಗೋಲಿ ಅವರು ವೇದಿಕೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ವೇದಿಕೆ ಎದುರು ಭಾಗದಲ್ಲಿರುವಂಥ ಎಲ್ಲ ಅನ್ಯನ್ಯ ಜವಾಬ್ದಾರಿಯ ನಾಯಕರನ್ನು ಕಾರ್ಯಕರ್ತ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸಲಿದ್ದಾರೆ. ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದಂಥ ರವೀಂದ್ರ ಶೆಟ್ಟಿ ಅವರು. ನಾವು ನಂಬುವಂತಹ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ಸಾನ್ನಿಧ್ಯದ ಹೊರಗಜ್ಜರನ್ನು ಕೂಡ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ನಾಡಿದ್ದು 10ನೇ ತಾರೀಕಿಗೆ ನಡೆಯುವಂತಹ ನಮ್ಮ ವಿಧಾನಸಭಾ ಚುನಾವಣೆ, ಈ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ಭಾಜಪದ ಸರಳ ಸಜ್ಜನ ನಾಯಕ ಎಲ್ಲರೊಂದಿಗೆ ಕೂಡ ಬಹಳ ಪಾದರಸದ ರೀತಿಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಬಹಳ ವ್ಯವಸ್ಥಿತವಾಗಿ ನಿರ್ವಹಿಸಿ ಇವತ್ತು ನಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಬಂದು ನಿಂತಿರತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಗೌರವಾನ್ವಿತ ಸತೀಶ್ ಕುಂಪಲ್ರವರು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ನಾಗರಿಕ ಬಂಧುಗಳೇ, ಎಲ್ಲ ಈ ಊರಿನ ಇನ್ನಿತರ ಸಜ್ಜನ ಬಂಧುಗಳೇ, ನಾವೆಲ್ಲರೂ ಕೂಡ ಎದುರು ನೋಡುವಂತಹ ದಿನ ಇನ್ನೇನು 3-4 ದಿವಸದಲ್ಲಿ ಬರುವಂಥದ್ದಿದೆ. ಮೇ 10ನೇ ತಾರೀಕು ಈ ಒಂದು ಚುನಾವಣೆಯಲ್ಲಿ ನಾವು ಯಾರಿಗೆ ಮತವನ್ನು ಹಾಕಬೇಕು, ಯಾಕೆ ಈ ಮತವನ್ನು ನಾವು ಬಹಳ ಒಂದು ಹೆಮ್ಮೆಯಿಂದ ಚಲಾಯಿಸಬೇಕು ಎಂಬುದನ್ನು ಕೂಡ ನಾವು ಪ್ರಥಮವಾಗಿ ತಿಳಿಯಬೇಕಾಗ್ತದೆ. ಇವತ್ತು ವಿಧಾನಸಭಾ ಚುನಾವಣೆ ಅಂತ ಹೇಳಿದರೆ ಇಡೀ ಒಂದು ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಚುನಾವಣೆ. ಇಡೀ ರಾಜ್ಯದ ಕಲ್ಯಾಣ ಅಥವಾ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಥವಾ ಯಾವ ಪಕ್ಷ ಇದಕ್ಕೆ ಯೋಗ್ಯ ಎಂಬುದನ್ನು ಅರಿತು ನಾವು ಮತವನ್ನು ಹಾಕಬೇಕಾದಂಥ ಅನಿವಾರ್ಯತೆ ಈ ಕಾಲಘಟ್ಟದಲ್ಲಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮಲ್ಲಿ ಡಬಲ್ ಇಂಜಿನ್ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ನಾಡಿನ ಜನತೆಗೆ ಕೊಟ್ಟಂಥ ಕೊಡುಗೆ ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಮನೆಯಲ್ಲೂ ಕೂಡ ನಮ್ಮ ಎರಡೂ ಸರ್ಕಾರದ ಯೋಜನೆಗಳು, ನಮ್ಮ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಗೌರವಾನ್ವಿತ ವಿಶ್ವನಾಯಕ ಮೋದಿಜಿಯವರ ನೇತೃತ್ವದ ಭಾಜಪ ಸರ್ಕಾರ ಕೊಟ್ಟಂಥ ಕೊಡುಗೆಗಳು, ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ, ತದನಂತರ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂಥ ಯೋಜನೆಗಳು ಒಂದಲ್ಲ ಒಂದು ಯೋಜನೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದಂಥದ್ದು ನಾವೆಲ್ಲರೂ ಕೂಡ ಅನುಭವಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ರಾಜ್ಯದ ಆಡಳಿತ ಚುಕ್ಕಾಣಿ ಯಾರ ಕೈಗೆ ಬರಬೇಕು ಅಂತೇಳಿ ನಿರ್ಧರಿಸುವಂಥ ದಿನ ನಾಡಿದ್ದು ಮೇ 10ನೇ ತಾರೀಕು.
ಮೇ 10ನೇ ತಾರೀಕಿನ ದಿನ ನಾನು ಅದಕ್ಕೆ ಹೇಳಿದೆ ಬಹಳ ಮಹತ್ವಪೂರ್ಣ ದಿನ ಅಂತೇಳಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಯಾವ ರೀತಿ ಒಂದು ದೇಶದ ಒಂದು ಇಡೀ ಒಟ್ಟು ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ಆ ರಾಜ್ಯದ ಅಭಿವೃದ್ಧಿ ಚಿಂತನೆಯನ್ನು ಮಾಡತಕ್ಕಂಥ ಇವತ್ತು ಏಕೈಕ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಜನ ಇವತ್ತು ನಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಆದುದರಿಂದ ನಾವೆಲ್ಲರೂ ಕೂಡ ವಿನಂತಿಯನ್ನು ಮಾಡಲಿಕ್ಕೆ ಈ ವೇದಿಕೆಯಲ್ಲಿ ಬಂದು ನಾವೆಲ್ಲ ನಿಂತಿದ್ದೇವೆ. ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲ್ರವರು ನಾಡಿದ್ದು 10ನೇ ತಾರೀಕಿಗೆ ನಡೆಯುವಂಥ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಒಟ್ಟಾಗಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಆ ಮತಗಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಕಾಣುವಂಥದ್ದು ನಮ್ಮ ತಾವರೆ ಚಿಹ್ನೆ, ತಾವರೆಯ ಸಂಕೇತವೇ ಗೊತ್ತಿದೆ, ಶುಭ ಸೂಚನೆ ಅಂತ ನಮ್ಗೆ ಗೊತ್ತಿದೆ. ನಾವಲ್ಲಿ ಮೆರವಣಿಗೆಯಲ್ಲಿ ನಾವು ಬರತಕ್ಕಂಥ ಸಂದರ್ಭದಲ್ಲಿ ಶ್ರೀದೇವರ ಒಂದು ಭಂಡಾರ ಹೋಗುವಂಥ ದೃಶ್ಯ ನಮಗೆ ಸಿಕ್ಕಿದೆ. ಇದು ಶುಭ ಸೂಚನೆ. ಆ ಒಂದು ಭಂಡಾರಕ್ಕೆ ಅನುವನ್ನು ಮಾಡಿಕೊಟ್ಟು ದೇವರಲ್ಲಿ ಪರಿಪೂರ್ಣವಾದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾವು ನಮ್ಮ ಮೆರವಣಿಗೆಯನ್ನು ಪ್ರಾರಂಭಿಸಿದ್ವಿ. ಎಲ್ಲ ಜನರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಬರತಕ್ಕಂಥ ಸಂದರ್ಭದಲ್ಲಿ ಕೈ ಬೀಸಿ ನಮಗೆ ಸ್ವಾಗತವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಮಗೊಂದು ರೀತಿಯಂತ ಅಲುಕಾಗುವಂಥ ಏನು ಕಾರ್ಯಕ್ರಮ ಯಾವ ರೀತಿ ಆಗುವುದು, ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿ ಆಗುವುದನ್ನು ನಾವು ಈ ಸದಾ ಕಂಡವರು. ಇವತ್ತು ಈ ಒಂದು ಕೋಟೆಕಾರಿನ ಕೊರಗಜ್ಜನ ಈ ಸಾನ್ನಿಧ್ಯದಲ್ಲಿ ನಾವೆಲ್ಲ ನಿಂತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಬರತಕ್ಕಂಥ ಮೇ 10ನೇ ದಿನ ಭಾರತೀಯ ಪಕ್ಷದ ದಿನ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಎಂಥ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ನಮ್ಮ ಕೇಂದ್ರದ ಪ್ರಧಾನಮಂತ್ರಿ ಮೋದಿಜಿಯವರು ಕೊಟ್ಟಂಥ ಯೋಜನೆಗಳೇನು, ಎಂಥ ಯೋಜನೆಗಳು. ನಾವೊಂದು ಕಾಲವಿತ್ತು, ನಾವು ಓಟಿಗೆ ಮತವನ್ನು ಕೇಳಕ್ಕೆ ಹೋದ ಸಂದರ್ಭದಲ್ಲಿ ಜನ ಕೇಳ್ತಿದ್ರು ತಾಗಮಂತಾರೆ ನಿಖಿಲ ಇಟ್ಟಿಗೆಯನ್ನು ಅಂತೇಳಿ. ಇವತ್ತು ನಮಗೆ ಉತ್ತರ ಕೊಡತಕ್ಕಂಥ ದಿನ ನಮ್ಮಲ್ಲಿ ಬಂದಿದೆ. ಇಟ್ಟಿಗೆಯನ್ನು ಕೊಟ್ಟದ್ರಿಂದ ಇವತ್ತು ಸುಂದರವಾದಂಥ ಒಂದು ಭವ್ಯವಾದ ರಾಮ ಮಂದಿರದಲ್ಲಿ ತಲೆ ಎತ್ತಿ ನಿಂತದ್ದು 2000 ಬರತಕ್ಕಂಥ ವರ್ಷಗಳಲ್ಲಿ ಅದು ಲೋಕಾರ್ಪಣೆ ಆಗುವಂಥದ್ದನ್ನು ನಾವು ನೋಡಲಿಕ್ಕಿದ್ದೀವಿ. ಈ ರೀತಿಯಾದ ಬಹಳಷ್ಟು ಯೋಜನೆಗಳು ಇವತ್ತು ನಮ್ಮ ವೀರ ಯೋಧರ ಆ ಒಂದು ವ್ಯವಸ್ಥೆಗಾಗಿರ್ಬೋದು, ಇಡೀ ನಮ್ಮ ದೇಶದ 2 ಕಣ್ಣುಗಳು ಯಾರು ಅಂತ ಹೇಳಿದ್ರೆ ವೀರ ಯೋಧರು ಮತ್ತು ನಮ್ಮನ್ನು ಇಡೀ ದಿವಸ ನಮಗೆ ಆಹಾರವನ್ನು ಕೊಟ್ಟು ನಮಗೆ ಕೊಡುವಂಥ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ರೈತ, ಈ ರೈತಾಪಿ ವರ್ಗಕ್ಕೆ ಕೊಟ್ಟಂಥ ಕೊಡುಗೆಗಳು ಒಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನರೇಂದ್ರ ಮೋದಿಜಿಯವರಂಥ ಕೊಡುಗೆ ಅನನ್ಯವಾದ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ವಿರೋಧ ಪಕ್ಷದವರಿಗೆ ಕೂಡ ಒಂದು ರೀತಿ ನಡುಗೆ ಶುರುವಾಗಿದೆ. ಅಲ್ಲಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಬರುವಾಗ ಅಲ್ಲಿ ಸೇರತಕ್ಕಂಥ ಜನ ನಾವೇನು ಬಸ್ಸಿನಲ್ಲಿ ಲಾರಿಗಳಲ್ಲಿ ತಂದು ಜನ ಸೇರುವಂಥದ್ದಲ್ಲ. ಅವರ ಸ್ವ-ಇಚ್ಛೆಯಿಂದ ನಮ್ಮ ದೇವರನ್ನು ನಮ್ಮ ಪ್ರಧಾನಮಂತ್ರಿ ನೋಡಬೇಕು ಎಂಬ ಇಚ್ಛೆಯನ್ನು ಸ್ವ-ಇಚ್ಛೆಯಿಂದ ಅಲ್ಲಲ್ಲಿ ನಿಂತು ಪ್ರಧಾನಮಂತ್ರಿಯನ್ನು ಸಾಗಿಸುವಂಥ ರೀತಿ ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮ ನೋಡ್ತೀವಿ. ಅಂಥ ಒಬ್ಬ ನಾಯಕನ ಕೈಯಲ್ಲಿ ನಮ್ಮ ದೇಶದ ಆಡಳಿತ ಇರುವಂಥದ್ದು ನಮ್ಮೆಲ್ಲರೂ ಕೂಡ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ದೇವೆ. ಅದೇ ರೀತಿ ರಾಜ್ಯಕ್ಕೆ ಬಂದರೆ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಎಂಥ ಕೊಡುಗೆಗಳನ್ನ ಕೊಟ್ಟರು. ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಬೈಸಿಕಲ್ ಯೋಜನೆ. ಈಗಲೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೆ, ಒಂದು ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೈಸೂರಿಗೆ ಹೋದ್ರಂತೆ. ಮೈಸೂರಿಗೆ ಹೋದಾಗ ಅವರು ಹೋದದ್ದು ಅಲ್ಲಿ ಇರತಕ್ಕಂಥ ರೈತರ ಆಹಾವುಗಳನ್ನ ನೋಡಲಿಕ್ಕೆ. ಆವಾಗ ಒಬ್ಬ ಅಜ್ಜಿ ಎದುರು ಬಂದ್ರಂತೆ ಮನೆಗೆ ಹೋದಾಗ. ಆವಾಗ ಅವರ ಸಿದ್ದರಾಮಯ್ಯನವರ PSC ಕೇಳಿದ್ರಂತೆ, ಅಮ್ಮ ಬಂದಿದ್ದಾರೆ ನೋಡಿ ಮುಖ್ಯಮಂತ್ರಿಗಳು ಅಂತ. ಆ ಮಹಿಳೆ ಕಟ್ಟನೆ ಉತ್ತರ ಕೊಟ್ಟದ್ದು ಏನು ಅಂತ ಹೇಳಿದ್ರೆ ಯಡಿಯೂರಪ್ಪಾಜಿ ಅಂತ. ಅಂದರೆ ಆ ಹೆಸರು ಆ ತಳಲ್ಲಿ ಇರಬೇಕು ಅಂತ ಆದರೆ ಯಡಿಯೂರಪ್ಪಾಜಿ ಅಂತ ಕೊಡುಗೆಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಈ ರೀತಿಯಾದ ಕೆಲಸ ಕಾರ್ಯಗಳು ಯಡಿಯೂರಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಅವರು ನಡೆಸತಕ್ಕಂಥ ಯೋಜನೆಗಳು ಎಂತೆಂಥ ಯೋಜನೆಗಳು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಧ್ಯೇಯ ಇರುವುದು ಒಂದು ನಮ್ಮ ದೇಶದ ನಮ್ಮ ಈ ರಾಜ್ಯದ ಒಟ್ಟು ಅಭಿವೃದ್ಧಿ. ಇವತ್ತು ಪ್ರಧಾನಮಂತ್ರಿಯವರು ಕೂಡ ಅಲ್ಲಲ್ಲಿ ಭಾಷಣ ಮಾಡಿದಾಗ ಹೇಳಿದ್ದಾರೆ, ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಅಂತೇಳಿ. ಆದ್ದರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡುವ ನಿರ್ಧಾರವನ್ನು ನಮ್ಮೆಲ್ಲ ಜನ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ನಮಗೆಲ್ಲರಿಗೂ ಕೂಡ ಬಹಳ ವಿಶ್ವಾಸವಿದೆ. ನಾವೆಲ್ಲರೂ ಕೂಡ ಬಹಳ ವಿಶ್ವಾಸದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಆ ಒಂದು ಕಾರ್ಯಕರ್ತರ ನಾನು ಯಾವತ್ತೂ ಹೇಳಲಿಕ್ಕಿದೆ, ಭಾರತೀಯ ಜನತಾ ಪಕ್ಷದ ಇರತಕ್ಕಂಥ ಕಾರ್ಯಕರ್ತರು ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯಾದ ಫಲಾಪೇಕ್ಷೆ ಇಲ್ಲದೆ ಇವತ್ತು ಕೆಲಸ ಮಾಡುವವರಿದ್ದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೀರಿ. ಆ ರೀತಿ ಕೆಲಸವನ್ನು ಮಾಡುವುದರ ಮೂಲಕ ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ವೇದಿಕೆಯಲ್ಲಿ ಎಲ್ಲ ನಮ್ಮ ಗಣ್ಯ
ಗಣ್ಯರು ಕೂತಿದ್ದಾರೆ. ಈಗಾಗಲೇ ನಮ್ಮ ಅಭ್ಯರ್ಥಿಯ ಬಗ್ಗೆ ನಾನು ಹೇಳಿದೆ. ಸತೀಶ್ ಕುಂಪಲ್ರವರು ಈ ಭಾಗದ ಸತೀಶ್ ಕುಂಪಲ್ರವರು ಬೂತ್ ಮಟ್ಟದಿಂದ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಿ, ಪಟ್ಟಣ ಪಂಚಾಯತಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಜಿಲ್ಲಾ ಪಂಚಾಯತ್ನಲ್ಲಿ ಅವತ್ತು ನಾನು ಹೇಳ್ತಾ ಇದ್ದೆ ಸತ್ಯಸೇನ ಹತ್ರ, ಸತ್ಯಸೇನ ಈರ್ಲವರ MLA ನಮ್ಮ ಆವಡು ಅಂತ ಅವ್ರಿಗೆ ನೆನಪುಂಟಂತ ಗೊತ್ತಿಲ್ಲ, ಹೊಸಕುರಲ್ನ ದಸವ ಸಂಭ್ರಮದ ಸಂದರ್ಭದಲ್ಲಿ. ಆದ್ದರಿಂದ ಇವತ್ತು ದೇವರು ಆ ಒಂದು ಭಾಗ್ಯವನ್ನು ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಸಂತೋಷ್ ಕುಮಾರ್ ರೈ ಬೋಲಿಯಾರವರು ಕಳೆದ ಬಾರಿ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದು ಸಂತೋಷನ್ನ ಗೆದ್ದಾಯಿತು ಅಂತ ನಾವು ಹಲವಾರು ಬಾರಿ, ಆದರೆ ಸ್ವಲ್ಪ ಮಟ್ಟದ ಅಂತರಗಳಿಂದ ನಮಗೆ ಹಿನ್ನಡೆ ಆಯಿತು. ಆ ಸ್ಥಾನವನ್ನು ತುಂಬಲಿಕ್ಕೆ ನಮ್ಮ ಪಕ್ಷ ನಮಗೆ ಕೊಟ್ಟಂತ ಅಭ್ಯರ್ಥಿ ಸತೀಶ್ ಕುಂಪಲ್ರವರು ಈ ಭಾಗದ ಒಂದು ಕನಸಿದೆ. ನಮಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ MLAಗಳಿದ್ದಾರೆ, ನಮ್ಮ ಕ್ಷೇತ್ರಗಳಲ್ಲಿ MLA ಇಲ್ಲ ಅಂತ. ಆದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ನಮಗೆ ಪ್ರತಾಪ್ ಸಿಂಹ ನಾಯ್ಕರವರ ಏನು ಅನುದಾನ ಬರ್ತದೆ ಅದನ್ನು ಈ ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೆಲಸವನ್ನು ಮಾಡಿದರೆ ಬೇರೆ ಬೇರೆ ಕೋಟಿ ಅನುದಾನ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದೆ. ಇನ್ನು ಮುಂದಕ್ಕೆ ಸತೀಶ್ ಕುಂಪಲ್ರವರು ಈ ಭಾಗದಲ್ಲಿ MLA ಆಗಿ ನಾನು ಹೋದಲ್ಲಿ ಬಂದಲ್ಲಿ ಸಭೆ ಸಮಾರಂಭದಲ್ಲಿ ಕಾರ್ನರ್ ಮೀಟಿಂಗ್ ಆಗ ಹೇಳಿದ್ದೆ, ಸತೀಶ್ ಕುಂಪಲ್ರನ್ನ ವಿನ್ ಮಾಡಿಕೊಡಿ, ನನ್ನ ಮನೆಗೆ ಬನ್ನಿ ಅಂತ. ಯಾಕೆ ಅಂತ ಹೇಳಿದ್ರೆ ಸತೀಶ್ ಕುಂಪಲ್ ಅವರು MLA ಆದರೆ ನಾವು ಅವರಿಂದ ಕೆಲಸವನ್ನು ಮಾಡಿ ಈ ಜನರ ಏನು ಸಮಸ್ಯೆಗಳಿದೆ ಆ ಮಾಡತಕ್ಕಂಥ ಜವಾಬ್ದಾರಿ ನಾವೆಲ್ಲ ಇಲ್ಲಿ ಕೂತಂತ ನಾಯಕರುಗಳು ನಾವು ವಹಿಸ್ಕೊಳ್ತೇವೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಭಾಗದ ಜನ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಡಬೇಕು ಎಂಬ ವಿನಂತಿಯನ್ನು ಮಾಡುತ್ತಾ ನಮ್ಮ ಸಂತೋಷ್ ಕುಮಾರ್ ರೈ ಬೋಲಿ ಅವರು ವೇದಿಕೆಯಲ್ಲಿದ್ದಾರೆ. ಕಳೆದ ಬಾರಿ ಅವರು ಕೂಡ ಈಗಲೂ ಕೂಡ ಮೊನ್ನೆಯವರೆಗೆ ನಾವು ಅವರು ಶಾಸಕ ಅಂತ ನಾವು ಹೇಳ್ತಿದ್ವಿ ನಮಗೆ. ಆದರೆ ಈಗ ಈ ಸಂತೋಷ್ ಕುಮಾರ್ ರೈ ಬೋಲಿ ಅವರು ಮೊನ್ನೆ ನಾವೆಲ್ಲರೂ ಕೂಡ ಒಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಪ್ರಬಲವಾಗಿ ಸಂತೋಷವನ್ನು ಹೇಳ್ತಿದ್ರು, ನನ್ನ ಕೆಲಸವನ್ನು ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ. ಅದು ಅವರು ಪತ್ರಿಕಾಗೋಷ್ಠಿಯನ್ನು ಕರೆದರು. ಏನು ನಮ್ಮ ಸತೀಶ್ ಕುಂಪಲ್ರವರಿಗೆ ಪಕ್ಷವು ನಮಗೆ ಅಭ್ಯರ್ಥಿಯಾಗಿ ಟಿಕೆಟನ್ನು ಕೊಟ್ಟಿದೆ, ಅವರು ನಮ್ಮ ಅಭ್ಯರ್ಥಿ, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಸತೀಶ್ ಕುಂಪಲ್ರವನ್ನ ವಿಧಾನಸಭೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ವಿಜಯದ ಕಡೆ ಮುಂದಾಡಿರುವಂಥ ಸಂದರ್ಭ ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ಈ ಸಂದರ್ಭ ವಿನಂತಿಯನ್ನು ಮಾಡುತ್ತಾ, ನಮ್ಮ ಮಂಡಳದ ಅಧ್ಯಕ್ಷರು ನಮ್ಮ ಚಂದ್ರಾಸ್ ಪಂಡಿತೋತ್ಸವ ನಮ್ಮ ವೇದಿಕೆಯಲ್ಲಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರವಾಸಿ ಕ್ಷೇತ್ರ ಪ್ರಭಾರಿಯಾಗಿ ಕಾಸರಗೋಡಿನ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಆ ಒಂದು ಊರಲ್ಲಿ ಆ ಒಂದು ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಎದೆಗಾರಿಕೆಯನ್ನು ಕೊಟ್ಟಂತ ನಮ್ಮ ಕುಂಟಾರ್ ರವಿ ತಂತ್ರಿ ಅವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ನಾನು ಮುಂದೊಂದು ಬಾರಿ ಹೇಳಲಿಕ್ಕೆ ಉಂಟು, ವೀರರಾಣಿ ಹಬ್ಬಕ್ಕ ಅಂತ ಕಸ್ತೂರಿ ಪಂಜರ್ ಅವರು ಯಾವ ರೀತಿ ಅಂತ ಹೇಳಿದ್ರೆ ಪಾಪ ಅಲ್ಲಿ ಮೂಡಬಿದ್ರಿಯಿಂದ ಕರೆದ ತಕ್ಷಣ ನಮ್ಮ ವಿಧಾನಸಭಾ ಕ್ಷೇತ್ರದ ಯಾವುದೇ ಸಭೆ ಇರಲಿ ಯಾವುದೇ ಕೆಲಸ ಕಾರ್ಯಗಳು ಬಂದು ನಮಗೆ ಮಾರ್ಗದರ್ಶನ ನೀಡುವಂತ ನಮ್ಮೆಲ್ಲರ ನಾಯಕಿ ಕಸ್ತೂರಿ ಪಂಜಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಭೀಷ್ಮ ಅಂತ ಕರೆಯುವುದು ನಮ್ಮ ಸೀತಾರಾಮ್ ಬಂಗೇರ್ ಅವರನ್ನು. ಅವರು ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿದ ಮಾತು ಅಂತ ಅವರು ಕಡಾಗ ಯಾರೇ ಇದ್ದದನ್ನು ಇದ್ದಾಗೆ ಹೇಳುವಂಥದ್ದು. ಆಚೆ ಈಚೆ ಅವನಿಗೆ ನೋವಾಗ್ತದೆ ಇವನಿಗೆ ಅದೇನಿಲ್ಲ, ಅದು ಒಂದು ಅಭಿವೃದ್ಧಿಯ ಸಂಕೇತ, ಅವರದ್ದು ಮಾರ್ಗದರ್ಶನವು ಕೂಡ ಅಂತ ಸೀತಾರಾಮ್ ಬಂಗೇರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಭಕ್ತಿ ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರಭಾರಿ ರಣದೀಪ್ ಕಾಂಚನ್ರವರು ಕಸ್ತೂರಿಯಕ್ಕೆ ಬಂದಾಗ ಒಟ್ಟಿಗೆ ಅಲ್ಲಿ ಬಂದು ನಮಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಡುವವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷರಾಗಿ ಈ ಪಕ್ಷವನ್ನು ಬಹಳ ಸಂಘಟಿತವಾಗಿ ಈ ಭಾಗದಲ್ಲಿ ಕಟ್ಟಲಿಕ್ಕೆ ಶ್ರಮವನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಉಚ್ಚಿಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ ಒಂದು ಬಾರಿ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ಅವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಬಹಳ ಚುರುಕಿನಿಂದ ನಮ್ಮ ಜೊತೆ ಕೆಲಸ ಮಾಡುವವರು, ಅವರನ್ನು ಕೂಡ ಯುವ ನಾಯಕನು ಕೂಡ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ನಮ್ಮ ಈ ಭಾಗದ ನಾಯಕರು, ರಾಜ್ಯ ಅಲ್ಪಸಂಖ್ಯಾತ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಮೋರ್ಚಾದ ಕಾರ್ಯಕರ್ತ ಸದಸ್ಯರಾಗಿದ್ದ ನಮ್ಮ ಫಜಲ್ ಅಸೈಗೋಲಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ
ಇಲ್ಲಿ ಬಂದು ಸೇರಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಬೇರೆ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ವಹಿಸಿರತಕ್ಕಂಥ ನಮ್ಮ ನಾಯಕರುಗಳಿದ್ದೀರಿ. ಊರಿನ ಎಲ್ಲ ಈ ಊರಿನ ಎಲ್ಲ ಸಜ್ಜನ ಬಂಧುಗಳನ್ನು ಇವೆಲ್ಲ ಸೇರಿದ್ದೀರಿ. ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಇವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಪ್ರೀತಿಯ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ಆನ 10 ತಾರೀಕು ಏಪ ಬರ್ಪುಂಡು ನನ್ನ ಕೆಲವು ಗಂಟೆಲಿಂದ ಲೆಕ್ಕಾಚಾರ ಪಾಡೋಲ್ಲ. ನಂಗೆ ಗೊತ್ತುಂಡು ನರೇಂದ್ರ ಮೋದಿಜಿನ ಭಾರಿ ಎಡ್ಡ ಸ್ಲೋಗನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಆದ್ರೆ ಈ ದೇಶದ ಶ್ರೇಷ್ಠ ಪ್ರಧಾನಿ ಆದ ಜಗತ್ತಿದ ವಿಶ್ವ ನಾಯಕರಾದ ಇನ್ನು ಯಾರು ಇಡೀ ಜಗತ್ತಿಗೆ ಎಂಚಿನ ಸಂದೇಶ ಕೊಡ್ತೀರ ಬಣ್ಣನ ಈ ದೇಶರಿತ್ತಿನಂಚಿನ ನಾಗರಿಕರು ಪೂರ ಅವು ನಮ್ಮ ಮಕ್ಕಳು ಪಾರ್ಟಿ ಒವ್ವೇ ಆದಿಪ್ಪು, ಜಾತಿ ಒವ್ವೇ ಆದಿಪ್ಪು, ಧರ್ಮ ಒವ್ವೇ ಆದಿಪ್ಪು. ಈ ಭಾರತ ಆಮೇಲೆ ಜೋಕುಲೊಂದು ಏರು ಉಳ್ಳೆರ ಅಕ್ಕಲು ಪೂರ ನಮ್ಮ ಮಕ್ಕಳೇ ಪನ್ಪುನ ವಿಶೇಷವಾದ ಭಾವನೆ ಎತ್ತಿ ನಡೆದವರ 151 ಯೋಜನೆಯಲ್ಲಿ ಕೊಂಡತ್ತೆ. ಒಂಜಿ ರೆಡ್ಡಿ ಯೋಜನೆ ಅತ್ತೆ ಆದ್ರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರೋಡು ಪನ್ಪುನ ಲೆಕ್ಕಾಚಾರಡು ಕೇವಲ ಭಾರತೀಯ ಜನತಾ ಪಾರ್ಟಿದ ಹಿಂದುಳಿಗೆ ಮಾತ್ರ ಯೋಜನೆ ಕೊಂಡೈತಿಚೇರಿ. ಈ ದೇಶದ ನಾವು ಆ ಪಾರ್ಟಿ ಆದಿಪ್ಪು, ಆ ಪಕ್ಷ ಆದಿಪ್ಪು, ಆ ಧರ್ಮ ಆದಿಪ್ಪು ಅಕ್ಲಿಗೆ ಪೂರೇರೆಗ್ಲ ಏರೆಗ್ಲ ಭೇದ ಭಾವ ನೆನಪಂದೆ ಅಕ್ಲೆ ಪೂರೇರೆಗ್ಲ ಬೋಡಿತ್ತಿನಂಚಿನ ಎಡೊಡ್ಡ ಯೋಜನೆ ಕೊಂಡೈದೇರಿ. ಆ ಯೋಜನೆ ಹಿಡಿದ ಒಂದು 5-10 ಯೋಜನೆ ನೆನಪು ಮಂತದೆ ಎಲ್ಲ ನಡಪುನಂಚಿನ ಮಹಾಭಿಯಾನದ ಇಲ್ಲಿಲ್ಲದೆ ಪೋದ ಪಂಡರನಾಂದ ನಂಗೆ ವಿರೋಧಿಲ್ಲ, ನಂಗೆ ಓಟು ಕೊರ್ಪುನಂಚಿನ ಅವಕಾಶ ಉಂಡು. ಆಯ್ತಾ ಕೇಳ ಯಾನು 156 ಯೋಜನೆ ಪಂಪಜಿ ಕೇವಲ 5 ಯೋಜನೆಲ್ಲ ನೆನಪದಿಲ್ಲ ಅಪ್ಪನಕ್ಲೆ. ಎನ್ನ ಪ್ರೀತಿದ ಸಹೋದರರೇ, ಈ ಜನಧನ ಯೋಜನೆ ಪಂಪನ ಮಂಡದೆ ಅತ್ಯಂತ ಪಾಪದಗಳ ತಲಾಮಂಟದಗಳ ಬ್ಯಾಂಕ್ ತೂವಂದ ನಕ್ಲೆಗಳ ಬ್ಯಾಂಕ್ದ ಉಳಾಯಿಪೋದು 1 ಪೈಸಾ ಡೆಪಾಸಿಟ್ ಕಟ್ಟಂದ ಅಕೌಂಟ್ ಓಪನ್ ಮಂತದ ಜನಧನ ಯೋಜನೆ ಮಂತದೆ. ಸರ್ಕಾರವರು ಹೊರಪುಣಂಚಿನ ಯೋಜನೆದ ಅನುದಾನ ನೇರವಾದ ಅಕೌಂಟ್ ಕೊರ್ಪುಣಂಚಿನ ಏರ್ಲ ಬ್ರೋಕರ್ ಏರ್ಲ ಕಮಿಷನ್ ಏಜೆಂಟ್ ಇಜ್ಜಂದನಂಚಿನ ಯೋಜನೆ ನಮ್ಮ ನರೇಂದ್ರ ಮೋದಿಜಿ ಮಂತೇರಿ. ಮಹಾಮಾರಿ ಬಂಪುನ ಕೊರೋನಾ ಬರ್ಪುಣಂಚಿನ ಮಹಾಮಾರಿದ ಪೊರ್ತುಡ್ಲ ಆ ಅಪ್ಪೆನಕ್ಲೆ ಜನಧನ ಯೋಜನೆ ಏರೆ ಉಂಡು ಅಕ್ಲೆನ ಅಕೌಂಟ್ಗೆ 500 ರೂಪಾಯಿ 3 ತಿಂಗಳು ಬೈದಿನಂಚಿನ ನೆನಪು ಬರ್ತಿಪ್ಪು. ಈ ದೇಶರು ಅತ್ಯಂತ ಪಾಪದಕ್ಲೆ ಅವು ಜಾತಿ ಆ ಜಾತಿ ಈ ಜಾತಿ ಆ ಧರ್ಮ ಆ ಪಕ್ಷ ಅಂದ ನರೇಂದ್ರ ಮೋದಿಜಿ ತೂವಂದೆ ಉಜ್ವಲ ಯೋಜನೆ ಕೊಂಡತ್ತದೆ. ಇಲ್ಲದೆ ಗ್ಯಾಸ್ದ ಅಂಡೆಲ ಗ್ಯಾಸ್ ಸ್ಟವ್ಲ ನಮ್ಮ ಕಾರ್ಯಕರ್ತರು ನಾಡು ಕೊಡ್ತಾನಂಚಿನ ನೆನಪು ನಂಗೊಂಡು. ಆಯುಷ್ಮಾನ್ ಯೋಜನೆ ದಂಚಿನ ಭಾರಿ ಮಲ್ಲ ಯೋಜನೆ ಕೊಂಡತ್ತದೆ. ಏರಾನ್ಲ ಪಾಪದಾಯ ಆಸ್ಪತ್ರೆ ಭಾರಿ ಮಲ್ಲ ಸೀಕರಿತ್ತದೆ, ಲಕ್ಷಗಟ್ಟಲೆ ಬಿಲ್ ಆದ ಆ ಬಿಲ್ಲನ್ನು ದಿಂಜಾರ ಏರ್ನಲ್ಲ ಕಾರ್ ಬರ್ತದೆ ಸಾಲ ಕೊಂಡತ್ತದೆ. ಸಾಲ ಆ ಬಿಲ್ಲನ್ನು ದಿಂಜಾರ ಇಲ್ಲದೆ ಹೋದು ಪಿರೋರ ಸೀಕ ಬರಿಯರ ಬಲ್ಲಿ ಬಂದ ಏಕೈಕ ಉದ್ದೇಶಗೂ ನರೇಂದ್ರ ಮೋದಿಜಿ ಒಂಜಿ ಕುಟುಂಬಗೂ 5 ಲಕ್ಷ ರೂಪಾಯಿದ ಆ ವಿಶೇಷವಾದ ಆಯುಷ್ಮಾನ್ ಯೋಜನೆಯನ್ನು ಕೊಂಡತ್ತದೆ. ಈ ದೇಶಕ್ಕೆ ಭಾರಿ ಶೋಕದ ಭಾರಿ ಪೊರ್ಲು ಯೋಜನೆ ಕೊರಿಯರಿ. ಈ ದೇಶರಿತ್ತು ನಂಜನ ಏರು ವಿದ್ಯಾವಂತರುಳ್ಳ ತನ್ನ ಅಮ್ಮನಕ್ಲೆ ಪಾಪದಾಕ್ಲೆ ಅಕ್ಲೆ ಜೋಕ್ಲೆಗೆ ITI ಪಾಲಿಟೆಕ್ನಿಕ್ ಡಿಗ್ರಿ ಆದಿತ್ತು ನಾನು ಅಕ್ಲೆ ಜೋಕ್ಲು ಸ್ವಂತ ಕಾರಡು ಉಂತೋಡು ನಾಡ ಸರ್ಕಾರಿ ಬ್ಯಾಂಕ್ಲೆಡ್ ನೇರವಾದ ಲೋನ್ ಕೊಡ್ದು ಐಕೆ ಮುದ್ರಾ ಯೋಜನೆ ಪಂಡಿತುಕೊಂಡತ್ತು ಕೊರಿಯರಿ. ಕೊರೋನಾ ಬಂದ್ಬಿಡ ಮಹಾಮಾರಿದ ಪೊರ್ತುಡು ಆ ಲಸಿಕೆಯನ್ನು ತಯಾರು ಮಂತದೆ 1 ಪೈಸದ ಕಾಸದ ತರಂದ ಬಡವರಾದಿಪ್ಪು ಶ್ರೀಮಂತರ ಆದಿಪ್ಪು ಮಾತೆರೆಗಳ ಫ್ರೀ ಆದ ಕೊಡ್ದು ಇಡೀ ಜಗತ್ತಿಗೆ ದಾಖಲೆ ಮಂತ ಕೊಡ್ತಾನಂಜಿನ ಯೋಜನೆ ಮಂತ ಕೊಂಡತ್ತು ಕೊರಿಯರಿ. ಪಾಪದಕ್ಲೆ ಜೋಕ್ಲೆಗೆ ಬೇತದ ಹೆಣ್ಮನೆ ಕ್ಲಾಸ್ ಆದಿಪ್ಪು 10ನೇ ಆದಿಪ್ಪು PUC ಆದಿಪ್ಪು ಡಿಗ್ರಿ ಆದಿಪ್ಪು ITI ಆದಿಪ್ಪು ಪಾಲಿಟೆಕ್ನಿಕ್ ಆದಿಪ್ಪು ಇಂಜಿನಿಯರ್ ಆದಿಪ್ಪು ಡಾಕ್ಟರ್ ಆದಿಪ್ಪು ಅಕ್ಲಿಗೆ ಮಾತೆರೆಗಳ ಅವ್ಯವೇ ಲೆವೆಲ್ದ ವಿದ್ಯಾಸಿರಿ ಯೋಜನೆ ಕೊಂಡತ್ತದೆ. ಆ ಜೋಕ್ಲಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಂತೀರಿ. ಇಂಜಿನ ಯೋಜನೆನ ಪಣ್ಣೊಂದು ಫೋನು ನಾಡ ಎಲ್ಲ ಕಾಣಮುಟ್ಟ ಆರಜ್ಜಿ ಒಂದು ದಾದೆಗೆ ಪಂಡನಾಡ ಎಲ್ಲ ಮಹಾಭಿಯಾನ. ಆ ಮಹಾಭಿಯಾನಗೂ ನಮ್ಮ ಇಲ್ಲಡೆ ಪೋಣಗ ಅಪ್ಪೆನ ಕ್ಲಾದಿಪ್ಪು ನಮ್ಮ ಸಹೋದರ ಬಂಧುಲಾದಿಪ್ಪು 5 ಮಿನಿಟ್ ಇಲ್ಲಲು ಕುಳ್ಳುದು ಏರಾನ್ಲ ಭಾರತೀಯ ಜನತಾ ಪಾರ್ಟಿಗೆ ಓಟು ಕೊರಿಯಾಗಲೇ ತಯಾರಿಜ್ಜಿ ನಾನ ಈ 5-10 ಯೋಜನೆ ಆಗ್ಲೇ ಭಾರಿ ಪ್ರೀತಿ ಬಂದಾರ ನಾನ ಅಕ್ಕಲ್ಲ ಪರಿವರ್ತನೆ ಆದ ಭಾರತೀಯ ಜನತಾ ಪಾರ್ಟಿಗೆ ಓಟು ಕೊಡ್ದು ಸತೀಶ್ ಕುಂಪಾಲ್ರನ್ನ ಎಲ್ಲ ವಿಧಾನಸಭೆ ಕಡಪುರ ನಂಜಿನ ಅವಕಾಶ ಮಲ್ತು ಕೊಡ್ಪೇರೆ. ಒಂಜಿ ವೇಳೆ ನೆರಿಯರ್ನಲ್ಲ ಮಲ್ಲೆಜ್ಜಿ ನಿಕ್ಕಲು ಪನೋಡು 4 ಸತಿ ಗೌರವಾನ್ವಿತ UT ಪರಿದೇರು ಮುತ್ತ MLA ಆದಿತ್ತೇರೆ, 4 ಸತಿ UT ಕಾದರ್ ಮುತ್ತ MLA ಆದಿತ್ತೇರೆ.
ಆನಲ ಮಂಗಳೂರು ವಿಧಾನಸಭಾ ಕ್ಷೇತ್ರವು ಈ ಉಲ್ಲಾಲಡು ಅಭಿವೃದ್ಧಿ ಎಂಚಿನ ಆತನೆ ಬಂದಂದಾಂಡ ಅಕಲ್ ಬಂದ ಭಾರಿ ಅಭಿವೃದ್ಧಿ ಆತಂಡು ಒಯ್ಟದುಂಡಲ ಅಭಿವೃದ್ಧಿ ಅಧಿಕಾರ ಪಣ್ಣನಾಡ ನಿಖಲ್ ನೇರವಾದ ಬಾರಿ ಸಮಾಧಾನಡು ಚಿತ್ತಡೆ ಮಕ್ಳೆಡ ಬಣ್ಣಡು ಅಮ್ಮ ನಮ್ಮ ಊರುಡು ಒಂಜಿ ಏರ್ನಾಂಡ ಇಲ್ಲಡೆ ತೂಬು ಬರುಂದಾಂಡ ಇಜಿನ ನಮ್ಮ ಇಲ್ಲದ ಕೈಕಲ್ದ ಗುಡ್ಡೆಗೆ ತೂಬು ಬರುಂದಾಂಡ ನಮ್ಮ ನೀರು ಚೇತದೈಟ್ ಉಂಟಾಯಿರ ಸಾಧ್ಯ ಉಂಡೆ ಇದು ಮುದ ಪಡ್ತುಡು ನಮ್ಮ ಪಾಂಡೇಶ್ವರದ ಅಗ್ನಿಶಾಮಕ ದಳಕ್ಕೆ ಫೋನ್ ಮನ್ಪುಣಗ ಮೂಳು ಅಗ್ನಿಶಾಮಕ ಇಜ್ಜಿ ಆಂಡ ಬಂಟೋರಗೆ ಫೋನ್ ಮಂತದೆ ಅಕಲ ನೀರು ತಿಂಜದ ಬಣ್ಣಗ ಈ ಇಲ್ಲಿಗೆ ಪೊತ್ತುಂದಾಂಡ ಇಲ್ಲಿ ಪೊತ್ತು ಬಸ್ ಮಾಡ್ಕೊಂಡು ಇನಿ ಮುಟ್ಟ 30 ವರ್ಷರು ಒಂಜಿ ಅಗ್ನಿಶಾಮಕ ದಳ ಕೇಂದ್ರನು ಮನ್ಪೆರ ತೀರಂದ ನಂಚಿನ ಏರಿಂದ ನಿಕ್ಲಿಗೆ ಅನ್ನ ಜಾಪುಂಡು ನಮ್ಮ ಜೋಕ್ಲೆ ಒಂಜಿ ವೇಳೆ ITIಗೆ ಸೇರ್ಸಾವಂದ ಸರ್ಕಾರಿ ITIಗೆ ಸೇರ್ಸಾವಡ್ದಂಡ ಅವು ಕುಡ್ಲದ ITI ಇದ್ದಿಂದಂಡ BC ರೋಡ್ ಬಂಟ್ವಾಳದ ITIಗೆ ಕಡಪುರ ರೋಡ್ ನಂಜಿನ ಅವಶ್ಯಕತೆ ನಮ್ಮ ಜೋಕ್ಲನ ಏರನಾಳ ಸರ್ಕಾರಿ ಪಾಲಿಟೆಕ್ನಿಕ್ ಕಡಪುರ ಹೊಡ್ದಂಡ ಅವು ಕುಡ್ಲದ KPTಗೆ ಕಡಪುರ ನಂಜಿನ ಅವಶ್ಯಕತೆ ಕೆರೆಗಲ್ಲ ಪಾಪದಾಗೆ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾವಡ್ದಂಡ ಅವು ಹಂಪನ ಕಚೇರಿ ಪುಣ ಜನ ವ್ಯಾನ್ಲೋಕ ಆಸ್ಪತ್ರೆಗೆ ಸೇರ್ಸಾವ ನಂಜಿನ ಅವಶ್ಯಕತೆ ಯಾನ ಐಟಿ ಪನ್ಪೆ ಒಂಜಿ ವೇಳೆ ಸತೀಶ್ ಕುಂಪಾಲ್ರಿಗೆ ಅತ್ಯಧಿಕ ಮತಗಳು ಅರೇನ ಗೆಲ್ಪದು ವಿಧಾನಸಭೆಗೆ ಕಡಪುರಂದಾಂಡ ಅರೇನ ಮಾತಾಡ್ದಲ್ಲ ಮಲ್ಲ ಯೋಜನೆ ಎಂಚಿನ ಮಣ್ಣಂದಾಂಡ ಈ ಕ್ಷೇತ್ರಡು ಅಗ್ನಿಶಾಮಕ ದಳ ಕೇಂದ್ರ ಈ ಕ್ಷೇತ್ರಡು ಮಂಗಳೂರು ವಿಧಾನಸಭಾ ಕ್ಷೇತ್ರ ಸರ್ಕಾರಿ ITI ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಸರ್ಕಾರಿ ಪಾಲಿಟೆಕ್ನಿಕ್ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸರ್ಕಾರಿ 24x7 24x7 24 ಗಂಟೆల ಬೇಲೆ ಮನ್ಪುಣಂಜಿನ ಸರ್ಕಾರಿ ಆಸ್ಪತ್ರೆ ಓಲೋಲು ರಸ್ತೆ ಬೋರ್ಡು ಓಲೋಲು ಚರಂಡಿ ಬೋರ್ಡು ಓಲೋಲು ನೀರಿನ ವ್ಯವಸ್ಥೆ ಬೋರ್ಡು ಐಕೆ ಪೂರ ಯೋಜನೆ ಮನ್ಪುಡ್ದ ಸತೀಶ್ ಕುಂಪಲ್ರಿಗೆ ಓಟು ಕೊಡ್ದು ವಿಧಾನಸಭೆಗೆ ಕಡಪುರ ಒಡಂಜಿನ ಅವಶ್ಯಕತೆ ನಮ್ಮ ಎಲ್ಲಂಜೆ 13 ತಾರೀಕಿಗೆ ದೇವರ ರೇಟು ನೂದು ಗೆಲ್ಪೇರಿ ಒಂಜಿ ವೇಳೆ ನಮ್ಮ ಓಟುನು ನಮ್ಮ ಮಕ್ಕಳಿನ ಓಟುನು BJPಗೆ ಪಾರ್ಪಾಯ್ಜಿಂದಾಂಡ ಎಲ್ಲ ಹೆಚ್ಚು ಕಡಿಮೆ ಅದು ಆರು ಪಿರೋರ ಗೆಲ್ತಿರಂದಾಂಡ ಗೋಡೆಗೆ ಕಲ್ಲಿಗೆ ತರೆ ಹಾಕಂದಾಂಡ ದಾಲ ಪ್ರಯೋಜನ ಇಜ್ಜಿ ನಾನಲ್ಲ ಅವಕಾಶ ಉಂಡು ಮೂಜಿ ದಿನತ ಈ ಅವಕಾಶವನ್ನು ನಮ್ಮ ಆಲ್ಮನ್ಪರ ಬಲ್ಲಿ ಒಂಜಿ ಟೈಮ್ಡು ಜಯರಾಮ್ ಶೆಟ್ರಿಗೆ ಇಂಚಿನ ಅವಕಾಶ ಬತ್ತಿತ್ತುಂಡು ಜಯರಾಮ್ ಶೆಟ್ರ್ ಟೈಮ್ಡು ನೇರವಾಯಿನ ಫೈಟ್ ಆಗ್ತು ಕಡ್ಡು ಮೂಜಿ 4 ಜನ ಇತ್ತು ನಡೆದವರ ಅಕಲು ಮಾತೆಲ್ಲ ಓಟು ದೆತ್ತು ನಡೆದವರ ಜಯರಾಮ್ ಶೆಟ್ರ್ BJPದ ಓಟು ಜಯರಾಮ್ ಶೆಟ್ರಿಗೆ ಬೂರ್ ನಡೆದವರ 6 ವಿಧಾನಸಭೆ ಹೋದು ಮೂಲು ಅಭಿವೃದ್ಧಿ ಅಧಿಕಾರಿ ಹಲ್ಲಿಡೆ ಗಲ್ಲಿಡೆ ಮಾರ್ಗ ಮಂತದೆ ಹಲ್ಲಿಡೆ ಗಲ್ಲಿಗೆ ನೀರಿದ ವ್ಯವಸ್ಥೆ ಮಂತಿನ ಪುದರಿ ಇನ್ನಿಲ ಜಯರಾಮ್ ಶೆಟ್ರಿಗೆ ಉಂಡು ಆನ ಈ ಅವಕಾಶ ಈ ಸತಿ ತ್ರಿಕೋನ ಸ್ಪರ್ಧೆ ದೇವರದೈಟು ಭಾರತೀಯ ಜನತಾ ಪಾರ್ಟಿಗೆ ಏರೇರು ಓಟು ಮಾಡುವರೆಂದು ನಂಗೆ ಗೊತ್ತುಂಡು ಐಟ್ಲ ನಮ್ಮ ಮಕ್ಕಳಿನ ಭಾರತೀಯ ಜನತಾ ಪಾರ್ಟಿ ಓಟು ನೂದು BJPದ ಸತೀಶ್ ಕುಂಪಲ್ರೆ ಬೂರ್ದು ಅತ್ಯಧಿಕ ಓಟುದಾರಿನ ಗೆಲ್ಪದು ವಿಧಾನಸಭೆಗೆ ಕಡಪುರ್ನ ನಮ್ಮ ಕನಸು ನನಸಾಯರ ಸಾಧ್ಯತೆ ಉಂಡು ಒಂಜಿ ಪುಟೆ ನಮ್ಮ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ರೀ ಅವ್ರನ್ನ ನಿತ್ಯ ನಿರಂತರವಾಯಿನ ಪ್ರವಾಸ ನಿತ್ಯ ನಿರಂತರವಾಯಿನ ಸಂಘಟನೆ ತಲಾ ಮಟ್ಟದ್ದು ಬೂತ್ರ್ದು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಕ್ಷೇತ್ರ ಸಮಿತಿ ಜಿಲ್ಲಾ ಸಮಿತಿ ನಿರಂತರವಾದ ಪ್ರವಾಸ ಮಂತದೆ ಕಾರ್ಯಕರ್ತರನ್ನ ಈ ಇಡೀ ಮುಟ್ಟ ಲೆಕ್ಕದೆ ಈ ಸತಿ ದಕ್ಷಿಣ ಕನ್ನಡ ಜಿಲ್ಲೆದ ಎನ್ಮ ವಿಧಾನಸಭಾ ಕ್ಷೇತ್ರ ಕರಿ ಸತಿ 7 ಜನ ಗೆಲ್ತದೆ ನಮ್ಮ ವಿಧಾನಸಭಾ ಕ್ಷೇತ್ರ ಉದಾಹರಣೆ ಯಾನೇ ಸೋತಿದ್ದೀನಿ ಆನ ಈ ಸತಿ ಎನ್ಮ ಗೆಲ್ತದೆ ದಾಖಲೆ ಮಂತದೆ ಇಂದು ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೋರ್ಪುನಂಚಿನ ಭಾರಿ ಮಲ್ಲ ಗೌರವ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ಕರಿ ಸತಿ 6 MP ಆದಿಪ್ಪನ 7 ಸೀಟ್ ಗೆಲ್ಪದು ಕೊರಿಯರಿ ಈ ಸತಿ ರಾಜ್ಯಾಧ್ಯಕ್ಷರಾದ ಎನ್ಮ ಸೀಟ್ ಗೆಲ್ಪದೆ ವಿಧಾನಸಭೆ 125 ಜಾಸ್ತಿ ಸೀಟ್ 150 ಸೀಟ್ ಬರ್ಕೊಂಡು ಬಂದದ್ದು ಮಾತೆಲ್ಲ ಪಂಡೊಂದಿತ್ತಿಲ್ಲ ಕಣೆ 150 ಸೀಟ್ ಬರ್ತದೆ ಪ್ರಚಂಡ ಬಹುಮತರು ನಮ್ಮ ಅಭ್ಯರ್ಥಿಲ ಬೋದು ಅವಳು ನಮ್ಮ ಸರ್ಕಾರ ಕಟ್ನ ಕೈದೇರ್ಪರೆ ಸತೀಶ್ ಕುಂಪಲ್ರನ ಆ ಫೋಟೋ ನಂಗೆ ತೂಪುನಂಜಿನ ಆ TVDRನ ಮೋನೆ ತೂಪುನಂಜಿನ ಆ ಭಾಗ್ಯ ನಂಗೆ ಬರಡು ನಮ್ಮ ಒಂಜಾದು ಒಟ್ಟಾದು ಆ ಜಾತಿ ಈ ಜಾತಿ ಪನ್ಪುನ ಲೆಕ್ಕಾಚಾರ ಇಜ್ಜಂದೆ ಶ್ರೀಮಂತ ಬಡತನ ಪನ್ಪುನ ಭೇದ ಭಾವ ಇಜ್ಜಂದೆ ನಮ್ಮ ಭಾರತ ಆಮೇನ ಜೋಕುಲು ನಮ್ಮ ಅಪ್ಪೆ BJP ಪನ್ಪುನ ಭಾವನೆ ಬತ್ತಂದ ನಮ್ಮ ಮಾತ ಒಟ್ಟಾದು ಒಂಜಾದು ಓಲೋಲು ನಮ್ಮ ಓಟುಂಡು ಆ ಓಟನ್ನು ತರ್ಪಾದು ಎಲ್ಲಂಗೆ 10 ತಾರೀಕಿಗೆ ಕಾಣಿನ ಬೊಲ್ಪುಗೆ ನಮ್ಮ ಪೋದು ಓಟು ಪಾಡುದು ಅತ್ಯಧಿಕ ಬಹುಮತರು ಸತೀಶ್ ಅಣ್ಣನ ಗೆಲ್ಪದು ವಿಶೇಷವಾದ ದಾಖಲೆ ಮಂಡ
ಮನ್ಪುನಂಚಿನ ಅವಕಾಶ ನಂಬ್ಕೊಂಡು ಈ ಸುವರ್ಣ ಅವಕಾಶನು ಈ ಗೋಲ್ಡನ್ ಆಪರ್ಚುನಿಟಿನ ನಮ್ಮ ಎನಿ ಕಾಸ್ಟ್ ನಮ್ಮ ಕಲ್ಯಾಣ ಬಲ್ಲಿ ಈ ಅವಕಾಶ ದೇವೇರು ನಂಗೆ ಕೊಡ್ತೀನಿ ದೇವೇರು ಕೊಡ್ತಾನೆ ಅವಕಾಶನು ನಮ್ಮ ಭಾರಿ ಪ್ರೀತಿರು ಸ್ವೀಕಾರ ಮಾಡ್ತದೆ ಐದು ಸಫಲ ಮಾಡ್ತದೆ ನನ್ನ ಮಾತ್ರ ದೇವೇರ ದಯ ಅವತ್ತನ್ನ ಬೇಜವಾಬ್ದಾರಿಯ ಪರಮಾವಧಿ ಪಂಡಿಲಕನೆ ನಮ್ಮ ಒಂಜಿ ವೇಳೆ ಕೇರ್ಲೆಸ್ ಮಾಡ್ತದೆ ನಮ್ಮ ಗೆಲ್ತದಾಂಡೆ ಗೆಲ್ಪುವ ಬಂದ್ಬಿನ ಭಾವನೆ ಗೆಲ್ಪೆರ ನೂದೆಕ ನೂದು ಅವಕಾಶ ಉಂಡು ಆ ಅವಕಾಶ ಸದ್ಭಾವನೆ ಮನ್ಪುಣಂಚಿನ ಬೇಲೆ ನಂಗೆ ಮಾತ್ರ ತಿಕ್ಕಡೆ ಪಂಡಿತ ದೇವೇರಡ ಪ್ರಾರ್ಥನೆ ಮಂತೊಂದು ನರೇಂದ್ರ ಮೋದಿಜಿನ ಕಾಂಡ ಬ್ಯಾಂಗ್ಳೂರು ನಿಖಲು ಕ್ಲಿಯರ್ ಅರೆನ ರೋಡ್ ಶೋ ಇಡೀ ಊರಿಗೂ ಊರೇ ಬರ್ತದೆ ಅರೆನ ಸ್ವಾಗತ ಮಂತದ ನಂಚಿನ ರೀತಿ ಅರೆಮೆತ್ತಿತ್ತು ನಂಚಿನ ಪ್ರೀತಿ ಅರೆಗೆ ಕೊರ್ಪು ನಂಚಿನ ಗೌರವ ಅವು ನಮ್ಮ ಭಾರತೀಯ ಜನತಾ ಪಾರ್ಟಿದ ವಿಶೇಷವಾದ ಶಕ್ತಿ ಅವು ನಮ್ಮ ಮಂಗಳೂರು ಮಂಡಲ ಪರಿವರ್ತನೆ ಅವಡೆ ಮಂಗಳೂರು ಮಂಡಲ ಮಾತೇರ್ಲ ವಿಶೇಷವಾದ ದೇವೇರು ಈ ನಮ್ಮ ಏರೇರೇನ ಪ್ರಾರ್ಥನೆ ಮನ್ಪೋಣ ಆ ಹಿರಿಯ ಕಲೆ ಅಟಲ್ ಬಿಹಾರಿ ವಾಜಪೇಯಿ ಆದಿಪ್ಪು ಲಾಲಕೃಷ್ಣ ಅಡ್ವಾಣಿ ಆದಿಪ್ಪು ಅಕಲೆನ ಬೆಗರೆ ಅವು ವ್ಯರ್ಥ ಆಯರಬಲ್ಲಿ ಮಂಗಳೂರು ಮಂಡಲಡು ಈ ಸತ್ತಿರ ಅತ್ಯಧಿಕ ಬಹುಮತಡು ಸತೀಶಣ್ಣನ ಗೆಲ್ಪದೆ ವಿಧಾನಸಭೆ ಕಡಪುರ್ಗ ಪನ್ನೊಂದು ಪಾತೆರ ಅವಕಾಶ ಮಂತ ಕೊಡ್ತಾನ ನಿಖಿಲೆಗೆ ಪೂರೇರೆಗಿಲ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಈ ಒಂಜಿ ಪಾತೆರ ಪ್ರಾರಂಭ ಮಲ್ಪನಗನೆ ಕೊರಗಜ್ಜನ ಪೂಜೆ ಆಪನ ಮುಖಾಂತರ ನಂಗೆ ದೇವೇರ್ನ ಕೊರಗಜ್ಜನ ಅನುಗ್ರಹ ನಂದಿ ಎನ್ನೆ ದಯಪಂಡು ಇಡೀ ಕರ್ನಾಟಕ ರಾಜ್ಯಡ್ ಇನಿ ಚುನಾವಣೆದ ಬಿಸಿ ಎಂಚಾವೊಂದುಂಡು ಪಂಡ ಇನಿ ದಿನೋಡ್ದು ದಿನ ನಮ್ಮ ಸಮೀಕ್ಷೆಲು ಪನೊಂದುಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಪುಂಡು ಬಾರಿ ಮಲ್ಲ ಪ್ರಮಾಣಡ್ ಚುನಾವಣೆ ಗೆಂದು ಒಂದು ಪಂಪನ ಸುದ್ದಿಲು ವ್ಯಾಪಕವಾದ ಬರನುಂಡು ಐಕೆ ಕಾರಣಲು ಬೇತೆ ಕಾರಣಗಳುಂಡು ಇನ್ನು ವ್ಯಾಪಕವಾದ ನಮ್ಮ ನಾಯಕರ್ನಕ್ಲಂಚಿನ ಪ್ರವಾಸ ಅಕ್ಲು ಮಲ್ಪನಂಚಿನ ಕಾರ್ಯಚಟುವಟಿಕೆ ವಿಶೇಷವಾದ ನರೇಂದ್ರ ಮೋದಿ ಅಂಚಿನ ಅಮಿತ್ ಶಾ ಅಕ್ಲು ಬರ್ತದೆ ರಾಜ್ಯದ ಮಲ್ಪನಂಚಿನ ಕೇಂದ್ರ ಬಗ್ಗೆ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಚಟುವಟಿಕೆಯನ್ನು ಜನಸಾಮಾನ್ಯರಿಗೆ ತೆರಿಪವನ ಮುಖಾಂತರ ಇನ್ನು ಮಲ್ಪನಂಚಿನ ಕೆಲಸ ಕಾರ್ಯ ಇನ್ನು ಅತ್ಯಂತ ಯಶಸ್ವಿ ಆಪನ ಸಂದರ್ಭಡ್ ಈ ಕ್ಷೇತ್ರಡ್ಲ ಅತ್ಯಂತ ಉತ್ಸಾಹ ಮುರಣಿ ಮುಡಿಪುಡು ಐನಂಚಿನ ರೋಡ್ ಶೋ ಆದಪ್ಪು ಅದನ್ನ ಕೋಡೆ ಗ್ಲೋಬಲ್ ಮಾರ್ಕೆಟ್ಗೆ ಪೋನಾಗ ಅಲ್ಪ ಕೊರ್ನಂಚಿನ ಅಭೂತಪೂರ್ವ ಸ್ವಾಗತ ಅತ್ತಂದಾಂಡ ಇನಿ ಎಂಕ್ಲ ನಿರೀಕ್ಷಣೆ ಜನ ಎಂಕ್ಲು ಮಾತೆಲ್ಲ ಒಂಜಿ ರೀತಿ ಒತ್ತಡ ಹೊಡಿತ ಪೂರೆಲ್ಲ ದಯಪಂಡ ಈ ಕಾರ್ಯಕ್ರಮನ ಇನಿ ಮಲ್ಪುನ ಅತ್ತಂದಾಂಡ ಚಟುವಟಿಕೆ ಬೂತ್ ಮಟ್ಟದ ಚಟುವಟಿಕೆ ಒತ್ತು ಕೊರ್ಪುನ ಪನ್ಪುನ ಒಂಜಿ ಸಂಕೋಚ ಹೊಡಿತ ಆ ಕಾರಣಕ್ಕೋಸ್ಕರ ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಕಾರ್ಯಕ್ರಮಕ್ಕೆ ಅವ್ರು ಬರ್ಬೇರಂತ ಪನ್ಪುನ ಸೂಚನೆ ನಂಗೆ ತೆಗೆದಿತ್ತಂದ ನಮ್ಮ ಮಾತೆಲ್ಲ ಇನ್ನು ಸುರುಕೆ ಅದು ವಾಟ್ಸಪ್ ಪಡೆದ ಆದಿತ್ತಂದು ಅಂಡ ಅಧಿಕೃತವಾದ ನಂಗೆ ಇನ್ನು ಕನ್ಫರ್ಮ್ ಆದಿಜ್ಜಂಡು ಅರ್ಲ ಬೇತೆ ಒತ್ತಡೋಡು ಇನಿ ರಾಜ್ಯ ಮತ್ತು ಅರ್ನ ರಾಜ್ಯದ ಕೆಲಸ ಕಾರ್ಯ ನಡೆದಾತ್ರ ಆ ಕಾರ್ಯಕ್ರಮ ಇನಿ ರದ್ದಾದ ಬೇತೆ ಕಾರ್ಯಕ್ರಮಕ್ಕೆ ಅದ್ರ ಜೋಡಣೆ ಆಪನಂಚಿನ ಸಂಗತಿಯಲ್ಲಿ ನಡೀತಾನೆ ಇನ್ನು ಈ ಸಂದರ್ಭ ನಿಕ್ಲ ಮಾತಿನ ಇದ್ರ ಉಲ್ಲೇಖ ಮಲ್ಪೋಡು ದಯಪಂಡು ಆರು ಬರ್ಪೇರು ಬಂದ್ಪುರ ಒಂಜಿ ಸುದ್ದಿ ಇಡೀ ವ್ಯಾಪಕವಾದ ನಮ್ಮ ಸೈಡ್ ಓದಿದ್ದಾನೆ ಆಂಡಲ ಉತ್ಸಾಹ ಇನಿ ಕಾರ್ಯಕ್ರಮನ ಒವೇ ರೀತಿ ಬುಡ್ಪುನ ಬರ್ಚಿ ಬೀರಿಡ್ದು ಈ ಕಾರ್ಯಕ್ರಮ ಮಲ್ಪೊಡ ಹನ್ಪುನ ಕಾರಣಕ್ಕೋಸ್ಕರ ಎಂಗ್ಲ ಅಧ್ಯಕ್ಷರು ಕಡಾಖಂಡಿತವಾದ ಹೊರ ಯೋಚನೆ ಮಂತನ ಕಾರ್ಯಕ್ರಮ ಬುಡ್ಪುನ ಬರ್ಚಿ ನಮ್ಮ ಬೀರಿದ ಜನಕ್ಕಲು ಬೀರಿದ ಈ ಒಂಜಿ ಪರಿಸರ ಯಾಪ ಕಾರ್ಯಕ್ರಮ ಮಾಡಲ ಅವು ಅದ್ಭುತ ಯಶಸ್ಸು ತಿಕ್ಕುನು ಒಂದು ಪನ್ಪುನ ಒಂಜಿ ಅರ್ನ ಸಂದೇಶ ಇನಿ ಕೊರ್ನೆಡ್ದಾತ್ರ ಇನ್ನು ಈ ಕಾರ್ಯಕ್ರಮ ಮಲ್ಪುನ ಪ್ರಯತ್ನ ಮಲ್ತ ಇನಿ ಮಾತ ಕಾರ್ಯಕರ್ತೆಯರ್ಲ ಬಾರಿ ಈ ಬೆಚ್ಚದ ಪೊರ್ತುಗು ಈ ಒಂಜಿ ಕಡುಗು ದೊಂಬುದ ನೇಕಲ ಈ ಚಟುವಟಿಕೆ ಮಲ್ಪನ ಸಂದರ್ಭಡ್ಲ ಬಾರಿ ಶೋಕದ ಸ್ಪಂದನೆ ಕೊರನಂಚಿನದ್ರಿಂದ ಖಂಡಿತವಾದ ನಂಗೆ ಈ ಚುನಾವಣೆಯಲ್ಲಿ ಗೆಲ್ಲುವ ಪನ್ಪನ ಆತ್ಮವಿಶ್ವಾಸದೊಟ್ಟಿಗೆ ನಮ್ಮ ಮಾತೆಲ್ಲ ಕೆಲಸ ಮಲ್ತೊಂದಿಲ್ಲ ಇನ್ನು ಬಾರಿ ಜೋರು ದೊಂಬುಂಡು ಬಾರಿ ಜೋರು ದೊಂಬು ಬಂಡ ಮಧ್ಯಾಹ್ನಕ್ಕೆ ತಿರುಗುನಂಚಿನ ಪರಿಸ್ಥಿತಿ ಜಾನಮನೆದ ದೊಂಬುಂಡು ಮಾತೆಲ್ಲ ಮನಸ್ಸುಡುಂಡು ಎಂಕ್ಲ ಊರಿಗೂ ನೀರಿಜ್ಜಿ ಪಲ್ಪುನ ನೀರಿಜ್ಜಿ ಟ್ಯಾಂಕರ್ಡ್ ಕನರ ಗುವೆಲ್ಡ್ ನೀರಿಜ್ಜಿ ಬೋರ್ವೆಲ್ಡ್ ಇಜ್ಜಿ ಇಂಚಿತ್ತಿನ ಪೂರ ಸಾವಿರಾರು ಚರ್ಚದ ಮಧ್ಯೆ ನಮ್ಮ ಪುಣ್ಯದಾದ ಬಂಡ ಕೋಟೆಕಾರು ಸೋಮೇಶ್ವರದ ಬಾಗಡು ಅತನ ಕೆಲವು ಬಾಗಡು ಇನಿ ನಮ್ಮನೆ ಆಯ್ನ ಜನಪ್ರತಿನಿಧಿ ನಕ್ಲುಳ್ಳೇರು ನಮ್ಮ ಜನಕ್ಕಲು ಸ್ವಾಭಾವಿಕವಾದ ಕೆಲವುಳ್ಳೇರು ಎಂಕ್ಲು ಮುರಾನಿ ಕೊಡ್ತನಂಚಿನ ಕೌನ್ಸಿಲರ್ ನೀರು ಕೊಡ್ತಿದ್ದೇರು ಅದು ನನ್ನ ಪಂಚಾಯತ್ ಮೆಂಬರ್ ಕೊಡ್ತಿದ್ದೇರು ಇಡೀ ಕ್ಷೇತ್ರದಾದ್ಯಂತ ಪಂಚಾಯತ್ ಮೆಂಬರ್ ನಕ್ಲೊಂಜಿ ಕಷ್ಟ ಏತುಂಡು ಪಂಡ ಅಕ್ಲಿಗೆ ಜತ್ ನಡಪುನಂಚಿನ ಪರಿಸ್ಥಿತಿ ಇಜ್ಜಿ ತಂದ್ರಿಲ್ಲ ಆ ನಮನೆದ ವಾತಾವರಣ ನಿರ್ಮಾಣ ಆತಂದ್ರೆ ಪಾಪ ಅಕ್ಲು ದಾದ ಮಲ್ಪುನು ಪಂಚಾಯತ್ ಮೆಂಬರ್ ಅಕ್ಲು ಕೌನ್ಸಿಲರ್ ನಕ್ಲು ದಾದ ಮಲ್ಪುನು ಏತು ಬೋರ್ವೆಲ್ ಹಾಕೋನು ಏತು ಗುವೆಲ್ ತೋಡುನು ಆ ಗುವೆಲ್ಡ್ ತಿಕ್ಕುನ ನಮ್ಮ ಇಲ್ಲಲೇ ಗುವೆಲ್ಡ್ ನೀರಿಜ್ಜಿ ಬೋರ್ವೆಲ್ಡ್ ನೀರಿಜ್ಜಿ
ನಮ್ಮ ಎನ್ನುವ ಕೆಲವು ಸಲ ಆ ಕೌನ್ಸಿಲರ್ ಎಂಕ್ಲೆ ನೀರು ಕೊಡ್ತಿದ್ದಾರೆ ಆ ಕೌನ್ಸಿಲರ್ ನಕ್ಲ ದುಃಖನ ಏರಕ್ಕೆ ಏನು ನಿಂದೆ ಐನು ಪನ್ನೇರೇ ತೀರಂದನಾಥ ಸಮಸ್ಯೆ ಅಕ್ಕುಲ್ ಕೌನ್ಸಿಲರ್ ನಕ್ಲು ಬಿಡ್ದೇರು ಯಾಕೆ ಏರು ಕಾರಣ ಬಂಡ ಯಾನೆ ಏರೆಲ್ಲ ಒತ್ತು ಕೊಡ್ದಿ ಅಂತ ಅನ್ಪುಜಿ ಪೋಯಿನ ಸರಿ 140 ಕೋಟಿ ರೂಪಾಯಿದ ಇಲ್ಲಿಲ್ಲಾಗ ನೀರು ಕಂತು ಕೊರಪೆ ಅಂತ ಏರಿ ಪಂತೆರ ಆ ನೀರು ಕೊರತೆ ನೀರು ಕಂತದ್ದು ಕೊರ್ತಿಜೇರು ಆರು ಪಿರ ಓಟ್ಗೆ ಏನಾರೆ ಮಾತ್ರ ಬೇಜಾರು ಪೋಯಿನ ಸರಿ ಇಲ್ಲಿಲ್ಲಾಗ ನೀರು ಕೊರಪೆ ಅಂದ್ರೆ ಏರು ಶಿಲಾನ್ಯಾಸ ಕಾರ್ಯಕ್ರಮ ಮಲ್ತಿದ್ದೇರ ಆ ಶಿಲಾನ್ಯಾಸ ಅರೆಕಲಡ್ ಶಿಲಾನ್ಯಾಸ ಮಾತ್ರ ಆತನ ಹೊರತು ಇಲ್ಲಿಲ್ಲಾಗ ಒಂಜಿ ಬೊಟ್ಟ ನೀರು ಬರ್ಪುಜಿ ನಾನು ದಾಯಪನ್ನೊಂದಲ್ಲ ಬಂಡ ಬುವೆಲಡ್ ಅದನ್ನು ಬೋರ್ವೆಲ್ ಹಾಕಿದ ನೀರು ಕನ ರಾಪುಜಿ ಒಂಜಿ ಈ ಕ್ಷೇತ್ರಡ್ MLA ಆಯ್ನ ಮಾತ್ರ ಈ ಕ್ಷೇತ್ರಕ್ಕೆ ಶಾಶ್ವತವಾಯಿನ ಅಂಚಿನ ನೀರು ಕನಾಯರ ಸಾಧ್ಯ ಪನ್ಪಣೇನು ಜಯರಾಮ್ ಶೆಟ್ರ್ 94 ಇಸವಿಡ ತೋಜಾದು ಕೊಡ್ತಿರಂದು ಈ ಸಂದರ್ಭಡ್ ನೆನಪು ಮಲ್ಪೆರೆ ನಾನು ಇಚ್ಛಿಸುವೆ ಯಾಕಂದ್ರೆ ಅರ್ನ ಯೋಜನೆ ಇಡೀ ಉಳ್ಳಾಲ ತಾಲೂಕಿಗೂ ಮಾತ್ರ ಇಲ್ಲಿಲ್ಲ ನೀರು ಕೊಡು ಗ್ರಾಚಾರ 94 ಹೋದು 2023 ಜಾಂಡ್ ನಂಗೆ ಮಾತ್ರ ಒಂಜಿ ತೊಟ್ಟು ನೀರು ಇಲ್ಲಿಲ್ಲಾಗ ಬತ್ತಿಜಿ ಇದು ನಮ್ಮ ದುರ್ದೈವ ಏಕೆ ಏರ್ ಕಾರಣ ಬಂಡ ನಮನೇ ಕಾರಣ ನಮ್ಮ ಆರಿಸದ ಕಡಪನಂಚಿನ ಜನಪ್ರತಿನಿಧಿ ಮಂತಿಜೇರ್ ಬಂಡದೆ ಅರೆನು ದೂರನ ಬದಲು ನಮನೇ ದೂರನಂಚಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಂಗೆ ಪರಿಹಾರ ನೀರಿಜ್ಜಿ ಯಾನಿಕ್ಲೆ ವಿಶ್ವಾಸಡ್ ಈ ಸಂದರ್ಭ ಪರಿಹಾರ ಇಚ್ಛಿಸುವೆ ಯಾನಂಚ ಮಲ್ಪುಜಿ ನಾನು ಖಂಡಿತವಾದ ಆ ಒಂಜಿ ಪರ್ಪುನ ನೀರನ್ನೇ ಯಾನ್ಲ ಸಂತೋಷ ಅಂದಿಲ್ಲ ಜಿಲ್ಲಾ ಪಂಚಾಯತ್ ರೂಪನಾಗೆ ಎಂಕ್ಲು ಬಿಡ್ತಿಜ ಐನ ಅನುಷ್ಠಾನ ಮಲ್ಪೆರೆಗೆ ಭಾರಿ ಪ್ರಯತ್ನ ಎಂಕ್ಲು ಮಲ್ತದಿತ್ತ ಈ ಯೋಜನೆಯನ್ನು ಇಡೇ ಜಾರಿ ಮಲ್ಪೆರೆ ಎಂಕ್ಲೆಗೆ ಐಕ್ ಮುಲ್ಪದ ಸ್ಥಳೀಯ MLA ಸಹಕಾರ ತಿಕ್ಕಂದು ನೀಡಿದಾತ್ರ ಅನುಷ್ಠಾನ ಮಲ್ಪೆರೆಗೆ ಎಂಕ್ಲೆಗೆ ಸಾಧ್ಯ ಆಗ್ತಿಜಿ ಬೊಕ್ಕ ಎಂಕ್ಲು ಜಿಲ್ಲಾ ಪಂಚಾಯತ್ ಮೆಂಬರ್ ಇಂಚಿನಲ್ಲ ಆರು MLA ಎಂಕ್ಲು ಜಿಲ್ಲಾ ಪಂಚಾಯತ್ ಮೆಂಬರ್ 6 ಓಲ ಎಂಕ್ಲು ಓಲ ಅಂಡ ಈ ಸಲ ಒಂಜಿ ನಿಕ್ಲು ಮಾತೆಲ್ಲ ಒಂಜಿ ಭರವಸೆದ ಒಂಜಿ ಸಹಕಾರ ಕೊಡ್ತಾರೆ ಖಂಡಿತವಾದ ಈ ಒಂಜಿ ಅವಕಾಶನ ಸದುಪಯೋಗ ಪಡಿಸೋನ ಮುಖಾಂತರ ಈ ಭಾಗಡೆ ಪರ್ಪುನ ನೀರ್ದ ವ್ಯವಸ್ಥೆಯಲ್ಲಿ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ 13 ವರ್ಷಕ್ಕೆ ದುಂಬ ಈ ಭಾಗಡೆ ಅಗ್ನಿಶಾಮಕ ದಳ ಆವಡು ಪಂಪನ ಯೋಜನೆ ಇಂಚಿನ ಮಂಜೂರಾತಿಗೋಸ್ಕರ ಕಾತೊಂದಿತ್ತಂದ ದೇವರ ದಯಟ್ಟು 13 ವರ್ಷ ಇನಿ ಮುಟ್ಟಲ ಆ ಒಂಜಿ ಅಗ್ನಿಶಾಮಕ ದಳದ ಘಟಕನ ಉದ್ಘಾಟನೆ ಮಲ್ಪೆ ರಾತ್ರಿಜಿ ಪಂಪನಂಚಿನ ದುರ್ದೈವದ ಸಂಗತಿನ ಈ ಸಂದರ್ಭ ಪನೀರ್ ಅತ್ಯಂತ ಬೇಜಾರಾಪನು ಇನ್ನು ಕಡಲ್ಗೆ ಕಲ್ಲು ಬಾಡ್ನಂಚಿನೇ ಯೋಚನೆ ಉಂಡು ಹೊರತು ಕಡಲ್ಗೆ ಸರಿಯಾದ ಶಾಶ್ವತವಾದ ಅಂಚಿನ ಯೋಜನೆಯನ್ನು ಮಲ್ಪನೆಟ್ಟು ಸಂಪೂರ್ಣ ವೈಫಲ್ಯ ಆಗ್ತಾರೆ ಪನ್ನಗ ಪನ್ಪೇರು ಕೇಂದ್ರ ಸರ್ಕಾರ ಉಂಡು ರಾಜ್ಯ ಸರ್ಕಾರ ಉಂಡು ಸ್ವಾಮಿ ಕೇಂದ್ರ ಸರ್ಕಾರ ಬೊಕ್ಕ ರಾಜ್ಯ ಸರ್ಕಾರ ಮಣಿಪಂದೆ ಕುಲ್ದಿಜಿ ಕೇಂದ್ರ ಸರ್ಕಾರ ಎಂಚೆಂಚಿನ ಮಲ್ದಿನ ಸಂತೋಷನ್ನೇ ಪಂಡೇರು ರಾಜ್ಯ ಸರ್ಕಾರ ಮುಲ್ಪ 155 ಕೋಟಿ ರೂಪಾಯಿ ಕೊರ್ದು ಹರೇಕಲಡು ಬ್ರಿಡ್ಜ್ ಮಲ್ತಿನ ಅವು ಯಾರನ್ನೆಲ್ಲ ಒರಿಯನ ಪಾಲತ್ ಅವು ಭಾರತೀಯ ಜನತಾ ಪಾರ್ಟಿದ ರಾಜ್ಯ ಸರ್ಕಾರ ಕೊರ್ನಂಚಿನ ಕಾಸು ಡಾತಿನ ಇನ್ನೀರೇಗ 38 ವರ್ಷ ತೊಗೊಟ್ಟು ಮುಡಿಪು ಮುಟ್ಟ ಮಲ್ಪೆರೆ ಅವನ ರಸ್ತೆನೇ ಇನಿ ಬ್ಯಾಲೆ ಶುರು ಮಲ್ತದಿತ್ತಾರಂದ ಅವು ಕರ್ನಾಟಕದ BJP ಸರ್ಕಾರ ಕೊರ್ನಂಚಿನ ಕಾಸು ಡಾತನ ಈ ಸಂದರ್ಭ ಪನೇರ್ ಹೆಚ್ಚಿಸಿ ಇನಿ ಒಲ್ಪ ಅಡ್ಡ ಒಲ್ಪ ರಸ್ತೆಲೇನು ಮಲ್ತೊಂದುಲ್ಲರ ಇರು ಖಂಡಿತವಾದಿ ಯಾನಿಕ್ಲ ವಿಶ್ವಾಸಡ್ ಪನೊಂದುಲ್ಲ ಎಂಕ ಅವಕಾಶ ಕೊಂಡು ಅವು BJP ರೋಡು ಅವು ಕಾಂಗ್ರೆಸ್ ರೋಡು ಅವು ಜನತಾ ದಳದ ರೋಡು ಅವು ಕಮ್ಯುನಿಸ್ಟ್ ರೋಡು ನಿಕ್ಲು ಓಟ್ ಕೊಡ್ತಿದ್ದಾರೆ ಅಲ್ಪ ಮುಸ್ಲಿಮರು ಜಾಸ್ತಿ ನೀವು ಅಲ್ಪ ಹಿಂದುಲು ಜಾಸ್ತಿ ಆ ಥರದ ಭೇದ ಭಾವ ಮಲ್ಪಂದೆ ಒಂದು ಪೂರ ನಮ್ಮ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದ ಮಾತ ವರ್ಗದಕ್ಲಲ್ಲ ರಸ್ತೆ ಅಭಿವೃದ್ಧಿ ಮಲ್ಪನ ಎನ್ನ ಜವಾಬ್ದಾರಿಯಿಂದ ಎನ್ನಿದೆ ಅನ್ ಕೆಲಸ ಮಲ್ಪಂದು ಈ ಸಂದರ್ಭ ಪನ್ನಿಯರ ಇಚ್ಛಿಸುವೆ ಇನಿ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಕೊರ್ನಂಚಿನ ಯೋಜನೆಯನ್ನು ಜನಕ್ಕನ್ನ ಎದುರುದಿ ಕೆಲಸ ಮಲ್ಪನಂಚಿನ ಪ್ರಯತ್ನ ಮಲ್ಪ ಮಸ್ತ್ ಜನಕ್ಕೇನು ಇರು ಈ ಸಾರಿ ಚುನಾವಣೆ ಗೆಂದುವಾರ ಕೇಂಡ ಈ ಸಾರಿ 100% ಚುನಾವಣೆ ಗೆಂದುವ ಎಂಚ ಗೆಂದುವ ಪಂಡ ಈ ವಿಧಾನಸಭಾ ಕ್ಷೇತ್ರಡೆ ಮಾತ ವರ್ಗದ ಜನಕುಲ್ಲ ಬಾರಿ ಮಲ್ಲ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಓಟು ಕೊರ್ಪೇರು ಪನ್ಪನ ವಿಶ್ವಾಸದ ಪಾತ್ರನ ಈ ಸಂದರ್ಭದ ಪನ್ನಿಯರ ಹೆಚ್ಚಿಸುವ ಯಾನೆ ಇಲ್ಲಿ ಇಲ್ಲಾಗ ಪೋನಗ ಮತದಾರರನ್ನು ಸಂಪರ್ಕ ಮಲ್ಪನಗ ಮಾತ ಜನಕುಲ್ಲ ಪನಂದುಲ್ಲೇರು ಈ ಸಾರಿ ಬದಲಾವಣೆ ಆಡು ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಮೂಲ ಗೆಂದೊಡು ಪನ್ಪನ ವಿಶ್ವಾಸದ ಪಾತ್ರನ ಮಾತ ಜನಕುಲ ಮೂಲ ಪನ್ಪೇರು ಪನ್ಪನ ಪಾತ್ರನ ಈ ಸಂದರ್ಭದ ಪನ್ನಿಯರ ಹೆಚ್ಚಿಸುವೆ ಐಕೆ ಮಲ್ಲ ಕಾರಣ ಕೋಡೆ ಸುವರ್ಣ ಟಿವಿಡ್ ಮಾಧ್ಯಮಡ್ ಸರ್ವೆ ಬರ್ತಿತ್ತು ಆ ಸರ್ವೆಡ್ಲ ಭಾರತೀಯ ಜನತಾ ಪಾರ್ಟಿಯೇ ಮೂಲ ಗೆಂದನು ಪನ್ಪನ ಒಂಜಿ ಸರ್ವೆ ಕೊಡ್ತೀನಿ ಎನ್ನಲ ಉಲ್ಲೇಖ ಮಲ್ಪರೆ ಯಾನು ಇಚ್ಛಿಸುವೆ ಈ ಬಾಗಡೆ ಅಭಿವೃದ್ಧಿ ಕೆಲಸ ಮಲ್ಪನೆಗೆ ನಿಕ್ಲು ಮಾತೆಲ್ಲ ಓಟು ಕೊರ್ಲೆ ಎಂದು ಯಾನು ನಿಕ್ಲ ವಿನಂತಿ ಮಲ್ಪನು ಮೂಲ ಅಭಿವೃದ್ಧಿ ಆವಡು ಪನ್ಪನ ಕಾರಣಗೋಸ್ಕರ ಮಾತ್ರ ಓಟು ಕೊರ್ಲೆ
ಮೂಲ ಅಭಿವೃದ್ಧಿ ಆವಡು ಇನಿ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಅದು ಸಾಮಾನ್ಯ ಒಂಜಿ ಬೂತ್ ಮಟ್ಟದ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬರ್ತನ ಎಂಕ್ ನಿಕುಲು ಅವಕಾಶ ಕೊರ್ನ ಯಾನು ಖಂಡಿತವಾದ ಅಭಿವೃದ್ಧಿ ಆಪನಂಚಿನ ಕೆಲಸ ಕಾರ್ಯಗಳನ್ನು ಖಂಡಿತವಾದ ಮಲ್ಪೆ ಒಳ್ಳೆ ರೀತಿಯ ತಾರತಮ್ಯ ಮಲ್ಪುಜಿ ಮಾತ ಜನಕಲ್ನ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾದ ಮಲ್ಪೆ ನಾನು ಈ ಸಂದರ್ಭದ ಒಂಜಿ ಮಲ್ಲ ಸಂಗತಿಯಲ್ಲಿ ನಿಕ್ಲೆ ಉಲ್ಲೇಖ ಮಲ್ಪೆ ಹೆಚ್ಚಿಸುವೆ ಇಡೀ ಕರ್ನಾಟಕ ರಾಜ್ಯಡ್ ದಕ್ಷಿಣ ಕನ್ನಡ ಜಿಲ್ಲೆಡ್ ಏಳು ಒಟ್ಟು ಎನ್ಮ MLA ನಕಲ್ನ ಪರಿಸರಡ್ ಮೂಲ ಒಟ್ಟು ಎನ್ಮಡ್ 7 ಕಡೆಟ್ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಲ್ಪುನು ಯಾನಿಕ್ಲೆಗೆ ಅವರು ಉಲ್ಲೇಖ ಮಲ್ಪುನು ಒಂಜಿ ವಿಧಾನಸಭಾ ಕ್ಷೇತ್ರಡ್ 2040 ರೋಡ್ ಒಂಜಿ ವಿಧಾನಸಭಾ ಕ್ಷೇತ್ರಡ್ ಬಂಟ್ವಾಲಡ್ ಮಲ್ಪರೆ ಸಾಧ್ಯ ಆಪು ನಿನ್ನಾಂಡ ಉಲ್ಲಾಲಡ್ ದಾಯ ಆಪುಜಿ ನನ್ನ ಯಕ್ಷ ಪ್ರಶ್ನೆ ಬಂಟ್ವಾಳ ಅತಂದಾಂಡ ಬಾಕಿದ 7 ವಿಧಾನಸಭಾ ಕ್ಷೇತ್ರಗಳ ಪರ್ಪುನ ನೀರಿದ ಯೋಜನೆ ಶಾಶ್ವತ ಕಂತದೆ ಇಲ್ಲಿಲ್ಲಾಗ ನೀರು ಕೊರ್ರೆ ಆಪುನಂದಾಂಡ ಉಳ್ಳಾಲದ ಈ ಕ್ಷೇತ್ರದ ಪರ್ಪುನ ನೀರಿದ ಯೋಜನೆ ದಾಯ ಕಂತದ ಕೊರ್ರೆ ಆತಿಜಿಂದಿ ಅನ್ನ ನನ್ನೊಂದು ಪ್ರಶ್ನೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕನತದೆ ನಮ್ಮ ಮಂಗಳೂರು ಉತ್ತರದ ಪಕ್ಕ ಮೂಡಬಿದ್ರದ ಕ್ಷೇತ್ರದ ಆ ಭಾಗಡುಪುನಂಚಿನ ಕಡಲ್ದ ಭರಿತ ತಡೆಗೋಡೆಲೇನು ಶಾಶ್ವತವಾದ ಮಲ್ಪರೆ ಅವಳು ಸಾಧ್ಯ ಆಪುನಂದಾಂಡ ನಮ್ಮ ಉಚ್ಚಿಲ ಪರಿಸರದ ಸೋಮೇಶ್ವರ ಪರಿಸರದ ಈ ಒಂಜಿ ಸಮುದ್ರಗಿತ ಶಾಶ್ವತವಾದ ತಡೆಗೋಡೆಯನ್ನು ಮಲ್ಪರೆ ದಾಯ ಆತಿಜಿಯಿಂದ ನನ್ನೊಂಜಿ ಪ್ರಶ್ನೆಲೇನು ನಾನು ಮಲ್ಪರೆ ಇಚ್ಛಿಸುವೆ ಇಂಚಿತ್ತಿನ ಸಾವಿರಾರು ಸಂಗತಿಲೇನು ಮಲ್ಪನೆದ ಜೊತೆಗೆ ನಿಖಲು ಪೂರೆಲ್ಲ ನಮ್ಮ ರಾಜವಕ್ಕ ನಿಖಲು ಪೂರೆಲ್ಲ ವರ್ಷ ಪ್ರತಿ ಹಬ್ಬಕ್ಕ ಉತ್ಸವಲೇನು ಭಾರಿ ವಿಜೃಂಭಣೆಡು ಮಲ್ಪನೆಗೆ ನಮ್ಮ ಮಾತೆಲ್ಲ ಪೋಪ ಭಾರಿ ವಿಜೃಂಭಣೆಡು ಮಲ್ಪ ಪ್ರತಿ ಸಲ ಹಬ್ಬಕ್ಕನ ಪುದರ್ದ ಪತ್ತೊಂದು ನಮ್ಮ ರಾಜಕಾರಣ ಮಲ್ಪನಕ್ಲು ಮಸ್ತ್ ಜನ ಉಳ್ಳೇರು ಅಣ್ಣ ಯಾನು ವಿನಂತಿ ಮಲ್ಪನು ಹಬ್ಬಕ್ಕನ ಭವನ ಮಾತ್ರ ನಂಗೆ ಮಲ್ಪೇರ್ನೆ ಸಾಧ್ಯ ಆಯ್ತು ಹಬ್ಬಕ್ಕನ ಭವನ ಮಲ್ಪೋಡು ನಾಡ ಭಾರತೀಯ ಜನತಾ ಪಾರ್ಟಿದ ಯಾನ್ ಎಲ್ಲಂಜಿ ಆಯ್ಕೆ ಅದು ಬರ್ಪನ ಮುಖಾಂತರ ಯಾನೇ ನೇಕೆ ಶಾಶ್ವತವಾಯಿನ ಉತ್ತರ ಕೊರ್ಪೆ ಈ ಸಂದರ್ಭ ಪನ್ನೀರ್ ಹೆಚ್ಚಿಸುವೆ ನಾನು ನನ್ನೊಂಜಿ ಪಾತ್ರಲ್ಲ ಉಲ್ಲೇಖ ಮಲ್ಪಡು ಒಂಜಿ ಪೊಣ್ಣು ಪೊಂಜು ಕೌನ್ಸಿಲರ್ ಒಂಜಿ ಪೊಣ್ಣು ಪೊಂಜು ಉಳ್ಳಾಲದ ಕೌನ್ಸಿಲರ್ 80 ಲಕ್ಷ ರೂಪಾಯಿದ ಒಂಜಿ ರೋಡುದ ಇಡೀ ಊರದ ಜನಕ್ಲೆಗೆ ಆತನಂಚಿನ ಒಂಜಿ ತೊಂದರೆದ ನೇಕ್ ಕಾರಣಗೋಸ್ಕರ ಒಂಜಿ ಪ್ರಪೋಸಲ್ ಕೊರ್ನುಂದಾಂಡ ನಗರೋತ್ಥಾನ ಹಕ್ಕದ ನಗರ ಸಭಾ ಸದಸ್ಯನ ಹಕ್ಕದ ಕಾಸನ್ನು ಕೊರ್ನುಂದಾಂಡ ಈರೆಗೆ ಸೈನ್ ಪಾಡುಜಾರನ್ನು ಪಂಡ ಈರೆಗೆ ಈ ಸಂದರ್ಭ ಯಾನು ಪನ್ನೀರ್ ಹೆಚ್ಚಿಸುವೆ ಯಾನು ಬಾರಿ ಅಹಂಕಾರಡು ಪನ್ಪಂದು ಯೋಚನೆ ಮಲ್ಪೊಚ್ಚಿ 13 ತಾರೀಕದ ಪಕ್ಕ ಯಾನು ಆ ಪೊಣ್ಣು ಪೊಂಜೋಡ ಪಂತೆ ಐಕ್ ಸೈನ್ ಪಾಡಿನ ಕೆಲಸ ದೇವರೆತ್ತಾಂಡ ಎಂಕ್ ದಿಕ್ಕುಣು ಒಂದು ಪನ್ಪನ ಪಾತ್ರ ಈ ಸಂದರ್ಭ ಪನ್ನೀರ್ ಹೆಚ್ಚಿಸ ನಮ್ಮ ತಾರತಮ್ಯ ಮಲ್ಪನ ಪ್ರಶ್ನೆನೇ ಇಜ್ಜಿ ನಮ್ಮ ಮಾತೆಲ್ಲ ಅಭಿವೃದ್ಧಿ ಕೆಲಸ ಏನು ಮಲ್ಪಡು ಪನ್ಪನ ಕಾರಣಕ್ಕೋಸ್ಕರ ಮಲ್ಪ ನಮ್ಮ ಮಾತೆಲ್ಲ ಒಟ್ಟಾದ ಕೆಲಸ ಮಲ್ಪನು ಸುಮಾರು 74 ಇಸವಿಡ್ದ ಪಕ್ಕ ನಂಗೆ ಈ ಭಾರತೀಯ ಜನತಾ ಪಾರ್ಟಿಗೆ ಮೂಲ ಶಾಸಕ ಆಪನಂಚಿನ ಭಾಗ್ಯ ನಂಗೆ ತೆಗೆದಿಜಿ ಪೊಯ್ಸರಿ ಖಂಡಿತ ಸಂತೋಷನ್ನೇ ಈ ಕ್ಷೇತ್ರ ಉಂತುದು 6 MLA ಆತ್ವೇರ್ನಾಡ ಖಂಡಿತವಾದ ಎನ್ನ ಮನಸ್ಸುಡೈತನ ಅಭಿವೃದ್ಧಿದ ಕೆಲಸ ಅಂತೂ ಅಭೂತಪೂರ್ವವಾದ ಕೆಲಸ ಆಯಿತು ಮೈಸೂರು ಇಂಡಸ್ಟ್ರಿಯಲ್ ಆ ಕಂಪನಿದ ಒಂಜಿ ಚೇರ್ಮನ್ ಆದೇ ಬೋಡಿತನಾಥ ಮುಲ್ಪ ಅಭಿವೃದ್ಧಿ ಕೆಲಸ ಏನು ಮಲ್ಪನ ಪ್ರಯತ್ನ ಮಲ್ದೇರಿ ಯಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆದ ಯಾನು ಬೋಡಿತನಾಥ ಅಭಿವೃದ್ಧಿ ಕೆಲಸ ಏನು ಮಲ್ಪನ ಪ್ರಾಮಾಣಿಕವಾದ ಪ್ರಯತ್ನ ಇಂಕ್ಲು ಮಲ್ತದಿತ್ತ ಯಾನು ನನಾತ್ ಸಂಗತಿಲೇನು ಪನೋಡೊಂದು ಎನ್ನ ಮನಸ್ಸು ಇತ್ತುಂಡಲ್ಲ ಯಾನು ಅಂತಿಮವಾದ ಒಂಜಿ ಸಂಗತಿಲೇನು ಈ ಸಂದರ್ಭ ಉಲ್ಲೇಖ ಮಲ್ತದ ಪನೊಂದುಲ್ಲೆ ಈ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಡ್ ಮಸ್ತ್ ಜನ ಕೃಷಿಕರುಳ್ಳೇರು ಆ ಕೃಷಿಕರನ್ನ ಅಕ್ಲನ ದುಃಖ ಅಕ್ಲನ ಬೇಜಾರನೆ ಖಂಡಿತವಾದ ಸಹಿಸರೆ ನಂಗೆ ಸಾಧ್ಯ ನಂಚಿನ ಪರಿಸ್ಥಿತಿಗೆ ಪೋತುಂಡು ಅಕ್ಲನ ಹಿರಿಯಕಲು ಅಕ್ಲೆಗೆ ಉಪ್ಪುನಂಚಿನ ವರ್ಗ ಜಾಗಗೆ ಅದೇ ಕುಮ್ಕಿ ಜಾಗ ಎತ ಎಕರೆ ಕುಮ್ಕಿ ಜಾಗ ಇತ್ತನೇನು ಪೂರ ಇನ್ನು ಅಕ್ಲೆಗೆ ಐಟ್ ಬೋಡಿತನಾಥ ಕೃಷಿ ಮಲ್ಪೆರೆಗೆ ಸಹಕಾರ ಮಲ್ಪಂದೆ ಐನು ಸರ್ಕಾರಕ್ಕೆ ಜೊತೊಂದಂಚಿನ ಪ್ರಯತ್ನ ಮುಲ್ಪದ ಶಾಸಕರು ಮಲ್ಪನಂಚಿನ ಪ್ರಯತ್ನ ಮಲ್ದೇರು ಬಾಕಿದ ವಿಧಾನಸಭಾ ಕ್ಷೇತ್ರಡ್ ಏರು ಕೃಷಿ ಮಲ್ತಂದಿದ್ದೇನೆ ಹಾಗೆ ಕೃಷಿಗೆ ಉತ್ತೇಜನ ಕೊರ್ಪನ ರೀತಿಲಿ ಆ ಭೂಮಿನ ಆಗ ಕೊರ್ಪನ ಮುಖಾಂತರ ಕೃಷಿಗೆ ಉತ್ತೇಜನ ಕೊರ್ಪನಂಚಿನ ಕೆಲಸಲೇನು ಮಾತಾ ಕ್ಷೇತ್ರ ಮಲ್ತೇರಿ ಯಾನು ಈ ಸಂದರ್ಭಡೆ ಯಾನೆ ನಿಕ್ಲ ಮಾತೆರ್ನಲ ಮುಖಾಂತರ ಯಾನು ಪನ್ನೀರ್ ಹೆಚ್ಚಿಸುವೆ ಯಾನು ಎಂಕ್ ನಿಕ್ಲು ಅವಕಾಶ ಕೊರ್ನುಂದಾಂಡ ಯಾನು ಈ ಕ್ಷೇತ್ರದ ಶಾಸಕ ಆದ ಮಾತಾ ಕೃಷಿಕರಿಗೆ ಯಾನು ಈ ಸಂದರ್ಭಡೆ ಯಾನು ವಾಗ್ದಾನ ಮಲ್ಪೆ ನಿಕ್ಲೆಗೆ ಉಪ್ಪುನಂಚಿನ ಆ ಕೃಷಿತ ಭೂಮಿನ ನಿಕ್ ಆಯ್ತ ಹಕ್ಕನ್ನು ನಿಕ್ಲೆಗೆ ಕೊರ್ಪಾವನೆಗೆ ಯಾನು ಅತ್ಯಂತ ಪ್ರಾಮಾಣಿಕವಾದ ಕಳಕಳಿಡೆ ಪ್ರಯತ್ನ ಮಲ್ಪೆ ಅಂದ ಈ ಸಂದರ್ಭ ಪನ್ಪುನ ಒಟ್ಟಿಗೆ 100% ನಿಕ್ಲೆಗೆ ನ್ಯಾಯ ಕೊರ್ಪನಂಚಿನ ಕೆಲಸಲೇನು ಮಲ್ಪೆ ಅಂದ ಈ ಸಂದರ್ಭ ಪನ್ನೀರ್ ಹೆಚ್ಚಿಸುವೆ ಅಂಚನೆ ಬೇತೆ ರೀತಿಯ ಅಭಿವೃದ್ಧಿ ಕೆಲಸ ಮಲ್ಪನಂಚಿನ ಅವಶ್ಯಕತೆ ಉಂಟು ನಾನು ನಿಖಿಲ ವಿನಂತಿ ಮಲ್ಪನು ಎನ್ನ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತೆಯ ನಿಖಿಲ ಮಾತೆಲ್ಲ ವಿನಂತಿ ಮಲ್ಪನು ನಿಖಿಲು ಕೊರ್ಪನಂಚಿನ ಒಂಜೊಂಜಿ ಓಟು
ಮತದ ಈ ಭಾಗದ ಮಂಗಳೂರು ಕ್ಷೇತ್ರದ ಮಾತಾ ವರ್ಗದ ಜನಕುಲ ನಿಖಿಲ್ ಕೊರ್ಪುನಂಚಿನ ಒಂಜೊಂಜು ಓಟುಗಳ ಒವೇ ರೀತಿಯ ಚ್ಯುತಿ ಬರಂದನ ರೀತಿ ನಿಖಿಲ್ ಒವೇ ರೀತಿಯ ತರೆತಗ್ಗವನಂಚಿನ ಕೆಲಸ ಮಲ್ಪಂದೆ ತರೆದೆತ್ತದ ನಡಪವನಂಚಿನ ಕೆಲಸ ಇಡೀ ಊರುಡ ಅಭಿವೃದ್ಧಿ ಕೆಲಸ ಎಲ್ಲ ಅತ್ಯಂತ ಯಶಸ್ವಿಯಾದ ಮಲ್ತದೇರಿಗೆ ಭಾರತೀಯ ಜನತಾ ಪಾರ್ಟಿದ ಒಂದು ಅಭ್ಯರ್ಥಿ ಆದ ಈ ಭಾಗದ ಎಂಕ್ಲೆಗೆ ಒವ್ವೇ ತೊಂದರೆ ಇಜ್ಜಿ ನೀರಿಗೆ ನೀರು ಲೈಟಿಗೆ ಲೈಟ್ ರೋಡಿಗೆ ರೋಡು ಒವೇ ರೀತಿಯ ಮೂಲಭೂತ ಸೌಕರ್ಯ ಆದಪ್ಪು ನಿರುದ್ಯೋಗಪ್ಪನಂಚಿನ ಯುವಕರಿಗೆ ಉದ್ಯೋಗ ಕೊರಿಯರಿಗೆ ದಾದ ವ್ಯವಸ್ಥೆ ಮಲ್ಪೊಲಿ ಪ್ರವಾಸೋದ್ಯಮಗೆ ನೆಟೆ ನಮನದ ಉತ್ತೇಜನ ಕೊರಪನಂಚಿನ ಕೆಲಸ ಏನು ಮಲ್ಪೊಲಿ ಶೈಕ್ಷಣಿಕವಾದ ಮುಲ್ಪ ವಾರೀತಿದ ಕೆಲಸ ಮಲ್ಪೊಲಿ ಐನು ಪೂರ ಸಾಂಸ್ಕೃತಿಕವಾದಲ ನಮ್ಮ ಹಬ್ಬಕ್ಕನ ಊರುನು ಎಂಚ ಬಲೆಪಾವಲಿ ಪಂಪನ ಪ್ರಾಮಾಣಿಕ ಕಾಳಜಿ ಆನಿ ಕೆಲಸ ಕಾರ್ಯ ಮಲ್ಪ ಎಂದು ವಾಗ್ದಾನ ನಿಕ್ಲೆಂಡ ಎದುರು ಮಲ್ತೊಂದು ನಿಕ್ಲು ಪೂರ 10 ತಾರೀಕು ನಡಪನಂಚಿನ ಈ ಒಂಜಿ ಚುನಾವಣೆ ಪ್ರಾಮಾಣಿಕವಾದಿ ನಿಕ್ಲ ಮಾತಾಡೋದು ಅತ್ಯಂತ ಪ್ರೀತಿಡಿಕೇನೊಂದಿಲ್ಲ ನಿಕ್ಲ ಓಟುನು ಪೂರ ಹೆಂಗೆ ಕೊರ್ಲೆ ನಮ್ಮ ನಿಕ್ಲು ಮಾತಾಡಲ್ಲ ಕೊರ್ನ ಓಟುನು ಅತ್ಯಂತ ಶ್ರಮಭರಿತವಾದ ಒಂಜೊಂಜಿ ನಿಮಿಷ ವ್ಯರ್ಥ ಒಂದು ರೀತಿಯಲ್ಲಿ ನಾನು ಕೆಲಸ ಮಲ್ಪ ಈ ಸಂದರ್ಭ ಪನೊಂದು ನಿಕ್ಲು ಮಾತಾಡಲ್ಲ ಆಶೀರ್ವಾದ ಮಲ್ಪಡೊಂದು ಪ್ರೀತಿಡಿ ನಿಕ್ಲಕ್ಕೇನೊಂದು ಅವಕಾಶ ಗೊಂದಿಸದೆ ನನ್ನ ಪಾತ್ರನಂತವೇ ಜೈ ಹಿಂದ್ ಜೈ ಕರ್ನಾಟಕ. ಹಲೋ ಕರಿನ 2 ದಿನಕ್ಕೂ ತುಂಬು ನಮ್ಮ ತುಳುನಾಡಿಗೆ ಬೈದಿನಂಚಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಒಂಜಿ ಭಾಷೆ ತೊಂದರೆ ನಮ್ಮ ಮಾತಿರ್ನೆಲ್ಲ ಮೊಬೈಲ್ದ ಟಾರ್ಚ್ ಲೈಟ್ ಆನ್ ಮಲ್ತದೆ ಆರೊಂಜಿ ವಾಗ್ದಾನ ತೊಂದರೆ ನಮ್ಮ ಮಾತಿರ್ಲ ಎಲ್ಲದ ದಿನ ನಮ್ಮ ಬೂತದ ಸರ್ವ ಜನಕುಲಿಗಳ ಆರ್ನ ನಮಸ್ಕಾರನು ಪಣ್ಪುಣಂಚಿನ ಒಂಜಿ ಭಾಷೆನೆ ಅರ್ಧ ತೊಂದರೆ ನಮ್ಮ ಮಾತಿರ್ಲ ಆ ಕಾರ್ಯಭಾರನು ಎಲ್ಲದ ದಿನ ಬಾರಿ ಒಂಜಿ ಶ್ರದ್ಧೆಯನ್ನು ಮಲ್ಪಡು ಪಣ್ಪುಣ ಪಾತ್ರದ ಒಟ್ಟಿಗೆ ದುಂಬುಗು ನಮ್ಮ ಮಾತಿರ್ನೆಲ್ಲ ಆದರಣೀಯ ನೆಂಚಿನ ಕುಂಟಾರು ರವೀಶ್ ತಂತ್ರಗಳು ನಮ್ಮನ್ನು ಉದ್ದೇಶಿಸಿದ ಮಾರ್ಗದರ್ಶನದ 2 ಪಾತ್ರರುಳ್ಳಿ. ನಮ್ಮ ಕಾಸರಗೋಡಿನಲ್ಲಿ ನಾನು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬಂದಿದ್ದರು. ಅವರ ಪ್ರಚಾರದ ಸಭೆಯ ವಿಡಿಯೋವನ್ನು ನೋಡ್ತಾ ನೋಡ್ತಾ ನನ್ನ ಡ್ರೈವರ್ ಹೇಳ್ತಾನೆ ಬಂದು ನಮ್ಮ ಕಾರ್ಯಕರ್ತರು ನಮ್ಮ ಸಕ್ರಿಯ ಕಾರ್ಯಕರ್ತರು ಅಲ್ಲದಿದ್ದರೂ ಕೂಡ ಅವರು ನಮಗೆ ಓಟ್ ಹಾಕುವವರು, ಸಂಘಟನೆ ಮೇಲೆ ತುಂಬ ಅಭಿಮಾನ ಉಳ್ಳವರು, ಅವರೆಲ್ಲರೂ ಕೂಡ ಎದುರಿನ ಸಾಲಿನಲ್ಲಿ ಕೂತಿದ್ದಾರೆ. ಅವ ಬಂದು ಹೇಳ್ತಾನೆ ಏನು ಅವಸ್ಥೆ ಇದು ಅಂತ. ನಾನು ಹೇಳಿದೆ ತಲೆಬಿಸಿ ಮಾಡಬೇಡ, ಎಲ್ಲ ಕಾರ್ಯಕ್ರಮ ಮುಗಿದು ರಾತ್ರಿ ನಾವು ಅವ್ರ ಹತ್ರ ಮಾತನಾಡುವ ಅಂತ. ಹಾಗೆ ಆವತ್ತು ರಾತ್ರಿ ನಾನು ಆ ಕಾರ್ಯಕರ್ತರು ಸಿಗುವಂಥ ಸಂದರ್ಭದಲ್ಲಿ ಮಾತನಾಡುವಾಗ ಕೇಳಿದೆ, ನೀವು ಯಾಕೆ ರಾಹುಲ್ ಗಾಂಧಿಯವರ ಸಭೆಗೆ ಹೋದ್ದು ಅಂತ. ಅಣ್ಣ, ನಾವು ಇಲ್ಲಿ ಕೆಲಸಕ್ಕೆ ಹೋದರೆ ನಮಗೆ 800 ರೂಪಾಯಿ ಸಂಬಳ ಸಿಗ್ತದೆ ಅಷ್ಟೇ, ಅಲ್ಲಿ ಹೋಗಿ ಕೂತದಕ್ಕೆ ನಮಗೆ 2,500 ರೂಪಾಯಿ ಸಿಕ್ಕಿದೆ. ಹಾಗೆ ನಾವು ಅಲ್ಲಿ ಹೋಗಿ ಕೂತಿದ್ದೇವೆ, ಓಟು ಮಾತ್ರ ನಮ್ಮದು BJPಗೆ ನಾವು ಬದಲಿಗೆ ಉಂಟು, ನಮಗೇನಾಗಬೇಕು, ಧರ್ಮಕ್ಕೆ ರಾಹುಲ್ ಗಾಂಧಿಯ ದುಡ್ಡು ತೆಕ್ಕೊಂಡು ಬಂದಿದ್ದೇವೆ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷದ ಗತಿಗೇಡಿತನ ಎಲ್ಲಿವರೆಗಿದೆ ಅಂದರೆ, ಒಂದು ಸಭೆಗೆ ಬಂದಿರೋರು ಹೋಗುವಂಥ ಸಂದರ್ಭದಲ್ಲಿ ಹೊರಗಡೆ ನಿಂತು ಅವರಿಗೆ ದುಡ್ಡು ಲೆಕ್ಕ ಮಾಡಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಮೊನ್ನೆ ಮೋದಿಜಿಯವರು ಮುಲ್ಕಿಗೆ ಆಗಮಿಸಿ ಆ ವೇದಿಕೆಯಿಂದ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಜೈ ಬಜರಂಗಬಲಿ ಎಂಬ ಸಮಯದಲ್ಲಿ ಲಕ್ಷ ಲಕ್ಷ ಕೇಸರಿ ಆ ಶಾಲುಗಳು ಬೀಸಿದವು. ಅದೇ ರೀತಿ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಷ್ಟು ಕೂಡ ಮೊಬೈಲ್ನ ಫ್ಲ್ಯಾಶ್ ಲೈಟ್ಗಳು ಆನ್ ಆಗಿದೆ ಅಂತ ಹೇಳಿದ್ರೆ ಯಾರೂ ಕೂಡ ಆ ರೀತಿಯಾಗಿ ಬಂದದ್ದಲ್ಲ. ಬದಲಾಗಿ ನಮ್ಮ ಅಭಿಮಾನಿ ದೇವತೆ ಈ ಕರುನಾಡ ಮಣ್ಣಿಗೆ ಆಗಮಿಸುವಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಿ ಅವರ ಜೊತೆಯಲ್ಲಿ ನಾವಿದ್ದೇವೆ ಎಂಬುದನ್ನು ಸಾರಿ ಸಾರಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಎಂಬ ಭಾವನೆಯೊಂದಿಗೆ ಲಕ್ಷೋಪಲಕ್ಷ ಜನ ಅಲ್ಲಿ ಸಾಗಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸುರುವಿಗೆ ಪೊಲೀಸ್ ಇಲಾಖೆಯವರು ಎಲ್ಲ ರೀತಿಯಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ರು. ಪ್ರಧಾನಮಂತ್ರಿಯವರ ಕಾರ್ಯಕ್ರಮ ಆಗುವಾಗ ಅತ್ಯಂತ ಅನಿವಾರ್ಯವಾಗಿ ಆ ರೀತಿಯ ವ್ಯವಸ್ಥೆಗಳು ಬೇಕಾಗ್ತದೆ. ನಂತರ ವೇದಿಕೆಯಿಂದ ಶೋಭಕ್ಕ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಅಧಿಕಾರಿಗಳೇ ಯಾರನ್ನು ಚೆಕ್ ಮಾಡಬೇಡಿ, ಮೋದಿಜಿಯವರು ಏರ್ಪೋರ್ಟ್ನಲ್ಲಿ ಬಂದು ಇಳಿದಾಗಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಹತ್ತುತ್ತಾರೆ, ಅಲ್ಲಿ ದೊಡ್ಡ ಸರತಿಯ ಸಾಲು ಇದೆ, ಆದ ಕಾರಣ ನೀವು ಚೆಕ್ ಮಾಡಬೇಡಿ, ಬಿಟ್ಟು ಬಿಡಿ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಯಾರನ್ನು ಕೂಡ ಚೆಕ್ ಮಾಡಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ಯಾರೊಬ್ಬರು ಕೂಡ ಮೋದಿಜಿಯವರನ್ನು ಆಕ್ರಮಿಸಲಿಕ್ಕೋಸ್ಕರವಾಗಿ ಬರುವವರಲ್ಲ, ಬದಲಾಗಿ ಮೋದಿಜಿಯವರ ಮೇಲೆ ಪೂಜನೀಯವಾಗಿರುವಂಥ ಭಾವನೆಯನ್ನು ಇರಿಸಿಕೊಂಡು ಆ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ಜನ ಬಂದು ಸೇರಿದ್ದಾರೆ ಅಂತ ಆದರೆ ಈಗ ನಮ್ಮ ಸರ್ವೆ ರಿಪೋರ್ಟ್ ಹೇಳಿದಂತೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತದೆ, ತಾವರೆ ಅರಳುತ್ತದೆ, ಅದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಕಾರಣ ಏನು? ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿರುವಂಥ ಮುಟ್ಟಾಳತನ 1947 ಇಸವಿಯ ನಂತರವೂ ಕೂಡ
ಈ ದೇಶದ ಬಗ್ಗೆ ಪೂಜನೀಯ ಭಾವನೆಯುಳ್ಳ, ಈ ದೇಶದ ಮೇಲೆ ಭಕ್ತಿ ಇರುವವರನ್ನು ಒಗ್ಗೂಡಿಸಿಕೊಂಡು ಅವರ ಮುಖಾಂತರ ಈ ದೇಶದ ಒಂದು ವ್ಯವಸ್ಥೆಯನ್ನು ಕಟ್ಟಲಿಕ್ಕೋಸ್ಕರವಾಗಿ ಪ್ರಯತ್ನಿಸಿರುವಂಥ ಸಂಘಟನೆಯನ್ನು ಯಾವತ್ತೂ ಕೂಡ ಮೆಟ್ಟಲಿಕ್ಕೋಸ್ಕರವಾಗಿ, ಅದನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಬಂದಷ್ಟು ಅದರಿಂದಾಗಿ ಮತ್ತೆ ಸಿಕ್ಕಿರುವಂಥ ಪ್ರತಿಫಲ ಯಾವತ್ತೂ ಕೂಡ ಅದರ ಅಧಪತನಕ್ಕೆ ಕಾರಣ ಆಗಿದೆ. ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಭಯೋತ್ಪಾದನಾ ಸಂಘಟನೆಗಳನ್ನು ನಿಯಂತ್ರಿಸಬೇಕಾದ್ದು ಈ ದೇಶದ ಒಳಿತಿಗೋಸ್ಕರವಾಗಿ, ಈ ದೇಶದ ಹಿತವನ್ನು ಕಾಯುವವರ ಕರ್ತವ್ಯ. ಅದಕ್ಕೆ ಬದಲಾಗಿ ದೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಕಾರಣವಾಗದೆ ಈ ದೇಶದ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೆ, ಈ ದೇಶದ ಸಂಸ್ಕಾರವನ್ನು ಕಾಪಾಡಲಿಕ್ಕೋಸ್ಕರವಾಗಿ ತೊಡಗಿಸಿಕೊಂಡಂಥ ಬಜರಂಗ ದಳ ಎಂಬ ಸಂಘಟನೆಯನ್ನು ನಾವು ಅಧಿಕಾರಕ್ಕೆ ಬಂದರೆ ನಾವು ನಿಷೇಧಿಸ್ತೇವೆ ಅಂತ ಹೇಳುವ ಮಾತನ್ನು ಹೇಳಿರುವಂಥ ಸಂದರ್ಭದಲ್ಲಿ ಯಾವ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಬೀದಿಗಿಳಿಬೇಕಾಗಿ ಬರಲಿಲ್ಲ. ನಮಗೆಲ್ಲ ಗೊತ್ತಿದೆ, ಅಲ್ಪಸಂಖ್ಯಾತರ ಮತವನ್ನು ಆಕರ್ಷಿಸಲಿಕ್ಕೋಸ್ಕರವಾಗಿ ಈ ರೀತಿಯ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರಬಹುದು. ನಿನ್ನೆ ದಿವಸ ಬ್ಯಾಂಗ್ಳೂರಿನಲ್ಲಿ ಮುಸಲ್ಮಾನ ಸಮಾಜದ ಉನ್ನತ ನೇತಾರರು ಅವರು ಪತ್ರಿಕಾ ಸಮ್ಮೇಳನ ಮಾಡಿ ಹೇಳ್ತಾರೆ, ನೀವು ಮಾಡಿಕೊಂಡು ಬಂದಿರುವಂಥ ವಂಚನೆ ಸಾಕು, ಇನ್ನು ಕಾಂಗ್ರೆಸ್ಗೆ ಬೆಂಬಲಿಸಬೇಕೋ ಬೇಡೋ ಎಂಬುದನ್ನು ನಾವು ಕೂಡ ತೀರ್ಮಾನಿಸಬೇಕಾಗ್ತದೆ ಅಂತ ಹೇಳುವಂಥ ಮಾತು ಹೇಳಿದ್ರೆ ಹಿಂದೂ ಸಂಘಟನೆಗಳು ಬೀದಿಗಿಳಿಬೇಕಾದ ಅಗತ್ಯ ಇಲ್ಲ, ಮುಸಲ್ಮಾನ ಬಂಧುಗಳೇ ಉತ್ತರ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ದೇಶೀಯ ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ AP ಅಬ್ದುಲ್ ಕುಟ್ಟಿಯವರು ನಮ್ಮ ಚುನಾವಣಾ ಕಚೇರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಪತ್ರಿಕಾ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ಆತ್ಮೀಯ ಪತ್ರಕರ್ತ ಮಿತ್ರರೊಬ್ಬರು ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಎಲ್ಲ ಸರಿ, ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದೇ ಒಂದು ಮುಸಲ್ಮಾನ ಕ್ಯಾಂಡಿಡೇಟ್ ಇಲ್ಲಲ್ವಾ ಅಂತ. ಆ ಸಂದರ್ಭದಲ್ಲಿ ನಾನು ಉತ್ತರವನ್ನು ಕೊಟ್ಟೆ. ನಾನು ಕೊಟ್ಟ ಉತ್ತರ ಏನೆಂದರೆ, ಭಾರತೀಯ ಜನತಾ ಪಕ್ಷದಲ್ಲಿ ಮುಸಲ್ಮಾನ ಕ್ಯಾಂಡಿಡೇಟ್ ಇಲ್ಲದೆ ಇರಬಹುದು, ಆದರೆ ನಾಳೆ ಈ ದೇಶಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿರುವಂಥ ಒಬ್ಬ ಮುಸಲ್ಮಾನ ಬಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಈ ಕೇಸರಿ ಶಾಲು ಹಾಕಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ಆ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತೇವೆ. ಅದಕ್ಕೆ ಉದಾಹರಣೆ ಸನ್ಮಾನ್ಯ APJ ಅಬ್ದುಲ್ ಕಲಾಂ ಎಂಬ ಒಬ್ಬ ದೇಶಭಕ್ತ, ಅವರೊಬ್ಬ ಮುಸಲ್ಮಾನ, ಅವರನ್ನು ಈ ದೇಶದ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ದುಡಿಯುವಂಥ ಭಾರತೀಯ ಜನತಾ ಪಕ್ಷ ಎಂಬುದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಸನ್ಮಾನ್ಯ AP ಅಬ್ದುಲ್ ಕುಟ್ಟಿ ಅವರು ಶುರುವಿಗೆ CPMನಿಂದ ಸಂಸದರಾಗಿದ್ದರು, ಕಾಂಗ್ರೆಸ್ಸಿನ ಸಂಸದರಾಗಿರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಗುಜರಾತ್ನಲ್ಲಿ ಮಾಡಿರುವಂಥ ಅಭಿವೃದ್ಧಿಯ ವಿಚಾರವನ್ನು ಹೇಳಿದ್ದಕ್ಕೋಸ್ಕರವಾಗಿ ಅವರನ್ನು ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡುತ್ತದೆ. ನಂತರ ಅವರು CPMನ ಸಂಸದರಾಗಿರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂಥ ಅಭಿವೃದ್ಧಿಯ ಬಗ್ಗೆ ಹೇಳಿದ ಕೂಡಲೇ ಅವರನ್ನು CPM ಕೂಡ ಉಚ್ಚಾಟನೆ ಮಾಡುತ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬಂದರು, ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಂತೆ ತೊಡಗಿಸಿಕೊಂಡರು. ಆ ರೀತಿ ತೊಡಗಿಸಿಕೊಂಡಂಥ ಸನ್ಮಾನ್ಯ ಅಬ್ದುಲ್ ಕುಟ್ಟಿ ಅವರು ಇವತ್ತು ಅತ್ಯಂತ ಅಭಿಮಾನದಿಂದ ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಡದಿದ್ದರೂ ಕೂಡ, ಅವರೊಬ್ಬ ಕೇರಳದ ನೇತಾರನಾಗಿದ್ದರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ, ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಪಾದರಸದಂತೆ ಅವರು ಕಾರ್ಯಚಟುವಟಿಕೆಯಿಂದ ಇರಲಿಕ್ಕೆ ಕಾರಣ ಈ ಪಕ್ಷ ಅವರಿಗೆ ಕೊಟ್ಟಿರುವಂಥ ಬಹುಮಾನ ಮತ್ತು ಗೌರವ. ಇವತ್ತು ಅವರನ್ನು ದೇಶೀಯ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದು ಮಾತ್ರವಲ್ಲ, ಹಜ್ ಕಮಿಟಿಯ ಚೇರ್ಮನ್ ಅನ್ನಾಗಿ ಮಾಡಿರುವುದು ನಾನು ದುಡಿತಾ ಇರುವಂಥ ಭಾರತೀಯ ಜನತಾ ಪಕ್ಷ. ಆದ್ದರಿಂದ ಈ ಪಕ್ಷಕ್ಕೆ ಯಾವುದೇ ರೀತಿಯ ಭೇದ ಇಲ್ಲ. ಇಲ್ಲಿ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಇರುವಂಥ ಫಸಲ್ ಅಸೈಗೋಳಿಯವರು ಅಲ್ಲಿ ಪತ್ರ ಸಮ್ಮೇಳನ ಆಗುವಾಗ ನನಗೆ ಹಿಂದಿನಿಂದ ಹೇಳಿದರು, ಅದು ನನಗೆ ಕೇಳಿಸಲಿಲ್ಲ. ಅವರು ಹೇಳಿದರು, ಈಗ ಮಾತನಾಡುವಾಗ ನಾನು ಕೇಳುವಾಗೆ ಹೇಳಿದರು, ಯಾರೀ ಟಿಕೆಟ್ ಕೊಟ್ಟಿರುವುದು? ಭಾರತೀಯ ಜನತಾ ಪಕ್ಷ ಮುಸಲ್ಮಾನರಿಗೆ ಟಿಕೆಟ್ ಕೊಡಲಿಲ್ಲ ಬಿಡಿ, ಭಾರತೀಯ ಜನತಾ ಪಕ್ಷ ಮುಸಲ್ಮಾನರಿಗೆ ಗೌರವ ಕೊಟ್ಟಿದೆ. ಈ ದೇಶಕ್ಕೋಸ್ಕರವಾಗಿ ತೊಡಗಿಸಿಕೊಂಡಂಥ ಕಾರ್ಯಕರ್ತರಿಗೆ ಗೌರವ ಕೊಟ್ಟಿದೆ. ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ? ಕಾಂಗ್ರೆಸ್ನವರು ಎಷ್ಟು ಟಿಕೆಟ್ ಕೊಟ್ಟರು?
ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಕೊಟ್ಟಿರುವಂಥ ಸೀಟನ್ನು ನೋಡಿದರೆ ಉಳ್ಳಾಲ ಒಂದು ಬಿಟ್ಟರೆ ಬೇರೆಲ್ಲ ಸೋಲುವ ಆ ಕ್ಷೇತ್ರವನ್ನೇ ಅವರಿಗೆ ಕೊಟ್ಟಿದೆ. ಆದ್ದರಿಂದ ಉಳ್ಳಾಲ ಕ್ಷೇತ್ರ ಗೆಲ್ಲುವ ಕ್ಷೇತ್ರ ಎಂಬುದಾಗಿ ಕೊಟ್ಟಿದ್ರೆ UT ಖಾದರ್ ಅವರೇ ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. 13ನೇ ತಾರೀಕು ಮಧ್ಯಾಹ್ನ 11 ಗಂಟೆ ಆಗುವಂಥ ಸಂದರ್ಭದಲ್ಲಿ ಕೆಂಪು ಶಾಯಿಯಲ್ಲಿ ಬರೆದಿಟ್ಟುಕೊಳ್ಬೇಕು. UT ಫರೀದ್ರು ಶಾಸಕರಾಗಿದ್ರು, UT ಖಾದರ್ ಶಾಸಕರಾಗಿದ್ರು. ಆದರೆ ಆ ಎಲ್ಲ ಹೆಸರನ್ನ ಮಾಸಿ ಇಡೀ ಸಮಾಜಕ್ಕೆ ಅತ್ಯಂತ ಪ್ರಿಯನಾಗಿರುವಂಥ, ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಕೈಗೆಟಕುವಂತಹ ಒಬ್ಬ ಶಾಸಕ ಸತೀಶ್ ಕುಂಪಲ್ರು ಇಲ್ಲಿಯ ಶಾಸಕರಾಗಿರ್ತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಒಬ್ಬ ಪತ್ರಕರ್ತ ಮಿತ್ರರು ನನ್ನ ಹತ್ರ ಮಾತನಾಡ್ತಾ ಹೇಳಿದರು, ಈ ಸಲ ನಾವು ಸತೀಶ್ ಕುಂಪಲ್ರಿಗೆ ನಾವು ಖಂಡಿತ ಸಹಕಾರವನ್ನು ಕೊಡ್ತೇವೆ. ಯಾಕೆಂತ ಕೇಳಿದೆ ನಾನು. ಸತೀಶ್ ಕುಂಪಲ್ರು ಶಾಸಕರಾಗಿ ಬಂದರೆ ಅವರು ಇಲ್ಲ ಇದ್ರೂ ಕೂಡ ನನಗೆ ಅವರ ಮನೆಯಲ್ಲಿ ಹೋಗಿ ಇಡ್ಲಿಯೂ ತಿನ್ನಬಹುದು, ಚಾಯವೂ ಕುಡಿಬಹುದು. ಆದರೆ UT ಖಾದರ್ರು ಗೆದ್ದು ಬಂದರೆ ಅವರಿಲ್ಲದಿದ್ದರೆ ನನಗೆ ಆ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಎಲ್ಲರಲ್ಲಿಯೂ ಕೂಡ ತನ್ನ ಕಾರ್ಯಕ್ಕೋಸ್ಕರವಾಗಿ ಮಾತ್ರ ತೊಡಗಿಸಿಕೊಳ್ಳುವಂಥ, ಉಪಯೋಗಿಸಿಕೊಳ್ಳುವಂಥ ಭಾವನೆ ತಮ್ಮಲ್ಲಿದ್ದರೆ ಭಾರತೀಯ ಜನತಾ ಪಕ್ಷ ಇದುವರೆಗೆ ಆ ರೀತಿ ಯಾರನ್ನು ಕೂಡ ಉಪಯೋಗ ಮಾಡಲಿಲ್ಲ ಎಂಬುದನ್ನು ಸಾರಿ ಹೇಳಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ರಮನಾಥ್ ರೈ ಅವರು ಬಂಟ್ವಾಳದಿಂದ ಅವರು ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಆ ವೇದಿಕೆಯಿಂದ ಒಂದು ಮಾತನ್ನು ಹೇಳಿದ್ದೆ ನಾನು. ಕಾಂಗ್ರೆಸ್ ಪಕ್ಷದವರಿಗೆಲ್ಲ ಒಂದು ರೋಗ ಇದೆ. ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅವರು ಟೋಪಿ ಹಾಕಿಕೊಂಡು ಮಸೀದಿಗೆ ಹೋಗುವಂಥ ಪದ್ಧತಿಯನ್ನು ಇಟ್ಟುಕೊಳ್ತಾರೆ. ಆದರೆ ನರೇಂದ್ರ ಮೋದಿಜಿಯವರು ಆ ರೀತಿ ಮಾಡಲಿಲ್ಲ, ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಆ ರೀತಿ ಮಾಡಲಿಲ್ಲ. ಆದರೆ ಇವತ್ತು ಮುಸಲ್ಮಾನ ಬಂಧುಗಳಿಗೂ ಕೂಡ ತಿಳಿದಿದೆ, ಕಾಂಗ್ರೆಸ್ನವರೆಲ್ಲ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಮಸೀದಿಗೆ ಟೋಪಿ ಹಾಕಿಕೊಂಡು ಬರ್ತಾರೆ, ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ತಲೆಗೆ ಟೋಪಿ ಹಾಕ್ತಾರೆ ಎಂಬುದು ಅವರಿಗೆ ತಿಳಿದಿರುವ ಕಾರಣ ಇವತ್ತು ಮುಸಲ್ಮಾನರ ಪರಿಪೂರ್ಣವಾಗಿರುವಂಥ ಬೆಂಬಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತಾ ಇಲ್ಲ. ಭವಿಷ್ಯತ್ತಿನಲ್ಲಿ ಕಾಂಗ್ರೆಸ್ ಎಂಬ ಪಕ್ಷ ನಿರ್ನಾಮವಾಗ್ತದೆ, ಕಾಂಗ್ರೆಸ್ ಎಂಬ ಪಕ್ಷ ಮುಳುಗುವ ಹಡಗು ಎಂಬುದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೇಂದ್ರ ಸರ್ಕಾರ ಎಲ್ಲಿ ಭೇದವನ್ನು ಮಾಡಿದೆ? ಕೇಂದ್ರ ಸರ್ಕಾರ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಶಾಸಕರಿದ್ದಾರೆ, ಬೇಕಾದಷ್ಟು ಸಂಸದರಿದ್ದಾರೆ, ಇಲ್ಲಿ ಸರ್ಕಾರವೂ ಕೂಡ ಭಾರತೀಯ ಜನತಾ ಪಕ್ಷದ್ದೇ ಇತ್ತು. ಆದರೆ ನಾನು ಬಂದಿರುವಂಥದ್ದು ಕೇರಳದ ಮಣ್ಣಿನಿಂದ. ಇವತ್ತು ನಿಮ್ಮೆದುರು ನಾನು ಇಷ್ಟು ತಾಕತ್ತಿನಿಂದ ಮಾತನಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದ್ದರೆ, ನಮ್ಮ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಯೋಜನೆಗಳ ಮೇಲೆ ಯೋಜನೆಗಳು ಬರ್ತದೆ, ಆ ಯೋಜನೆಗಳೆಲ್ಲವೂ ಕೂಡ ನಮ್ಮ ಉಳ್ಳಾಲದಲ್ಲಿ ಸನ್ಮಾನ್ಯ UT ಖಾದರ್ ಅವರು ಪ್ರಾರಂಭ ಮಾಡಿದಂಥ 367 ಮನೆಗಳು, 9 ಕೆರೆಯಲ್ಲಿ 367 ಮನೆಗಳ ಕೆಲಸ ಪ್ರಾರಂಭ ಆಗಿ ಸುಮಾರು 18 ವರ್ಷ ಆಗಿದೆ, ಇನ್ನೂ ಕೂಡ ಪೂರ್ತಿಯಾಗಲ್ಲ. ಹಾಗೆ ಕೇರಳದಲ್ಲಿರುವಂಥ ಒಂದು ಸರ್ಕಾರ, ಪಿಣರಾಯಿ ವಿಜಯನ್ರವರು ಉಕ್ಕಿನಡಕದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತರ್ತೇನೆ ಅಂತ ಹೇಳಿದರು, ಕಾನಂಗಾಡಲ್ಲಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅನ್ನು ಮಾಡ್ತೇನೆ ಅಂತ ಹೇಳಿದರು, ಕಾಸರಗೋಡಿನ ಜನರಲ್ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದರು, ರೈಲನ್ನು ತರ್ತೇನೆ ಅಂತ ಹೇಳಿದರು. ಎಲ್ಲ ಯೋಜನೆಗಳು ಮಾತ್ರ ಅಲ್ಲದೆ ಅದು ಯಾವುದು ಕೂಡ ಅನುಷ್ಠಾನಕ್ಕೆ ಬರುವುದಿಲ್ಲ. ಯಾಕೆಂದರೆ ಹೇಗೆ ಉಳ್ಳಾಲದಲ್ಲಿ UT ಖಾದರ್ರು ಅವರು ಆರಿಸಿ ಬಂದು ಶಾಸಕರಾಗಿಯೂ ಮಂತ್ರಿಯಾಗಿಯೂ ಅವರು ಹೇಗೆ ಲೂಟಿ ಖಾದರ್ರಾದರೋ, ಹಾಗೆ ನಮ್ಮ ಕೇರಳದಲ್ಲಿರತಕ್ಕಂಥ ಯಾವ ಪಿಣರಾಯಿ ವಿಜಯನ್ರಿದ್ದಾರೋ ಅವರು ಪರನಾರಿ ವಿಜಯನ್ರಾಗಿ ಪರಿಪೂರ್ಣವಾಗಿ ಈ ರಾಜ್ಯದ ಆ ಸಂಪತ್ತನ್ನು ಕೊಳ್ಳೆ ಹಿಡಿಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಾಗ್ತಾ ಇಲ್ಲ. ಆದರೆ ಕೊರೋನಾ ಬಂದಿರುವಂಥ ಸಂದರ್ಭದಲ್ಲಿ, ಕೇರಳದಲ್ಲಿ ಪ್ರಳಯ ಬಂದಿರುವಂಥ ಸಂದರ್ಭದಲ್ಲಿ, ಆ ಕೇರಳದಲ್ಲಿ ಪ್ರಳಯ ಬಂದಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸಮಾಜದ ಬೇರೆ ಬೇರೆ ವ್ಯಕ್ತಿಗಳು ಬೇಕಾಗಿರುವಂಥ ಧನ ಸಹಾಯವನ್ನು ನೀಡಿದರು. ಆದರೆ ಆ ಮುಖ್ಯಮಂತ್ರಿಗಳ ದುರಿತ ಪರಿಹಾರಕ್ಕೆ ಬಂದಿರುವಂಥ ನಿಧಿ ಯಾವುದೇ ರೀತಿ ಆ ನಿರಾಶ್ರಿತರಿಗೆ ಸಿಗಲಿಲ್ಲ. ಬದಲಾಗಿ ನಿರಾಶ್ರಿತರು ಹೇಗಿದ್ದಾರೆ ಎಂಬುದನ್ನು ನೋಡಲಿಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟರ್ನಲ್ಲಿ ಯಾತ್ರೆ ಮಾಡಲಿಕ್ಕೆ ಮಾತ್ರ ಅದು ಉಪಯೋಗ ಆಯಿತು, ನಿರಾಶ್ರಿತರಿಗೆ ಸಿಗಲಿಲ್ಲ. ಆದರೆ ಆ ಪ್ರಳಯದ ನಂತರವೂ, ಆ ಕೊರೋನಾದ ನಂತರವೂ ಕೇರಳದಲ್ಲಿರುವಂಥ ಎಲ್ಲ ಬಂಧುಗಳು ಕೂಡ ನಾನು ಸೇರಿ ನಾವಿವತ್ತು ಆತ್ಮಾಭಿಮಾನದಿಂದ ಜೀವಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ, ನಮ್ಮ ಭಾಗಕ್ಕೆ ದೇವರ ರೂಪದಲ್ಲಿರತಕ್ಕಂಥ ಈ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತೇ ಒಪ್ಪಿಕೊಂಡಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರುವ ಕಾರಣ ಮಾತ್ರ ಇವತ್ತು ನಮ್ಮ ರಾಜ್ಯ ಆ ನೆಮ್ಮದಿಯಿಂದ ಜೀವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಮೋದಿಜಿಯವರು ಹೇಗಿದ್ದಾರೆ ತಮಗೆ ಗೊತ್ತಿರ್ಬೋದು. ಮೋದಿಜಿಯವರು ಪಾರ್ಲಿಮೆಂಟ್ ಸಮಾವೇಶ ನಡೀತಾ ಇತ್ತು. ಪಾರ್ಲಿಮೆಂಟ್ ಸಮಾವೇಶ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ಆಮ್ ಆದ್ಮಿ ಪಕ್ಷದ ಸಂಸದ ಬೈತಾನೆ ನರೇಂದ್ರ ಮೋದಿಜಿಯವರು ಬೈತಾನೆ ಬೈದು ಕಡೆಗೆ ಅಲ್ಲೇ ಅವು ಕುಸಿದು ಬೀಳ್ತಾನೆ. ಮೋದಿಜಿಯವರು ಕುಳಿತಲ್ಲಿಂದ ಎದ್ದು ಹೋಗಿ ತನ್ನ ಕುಪ್ಪಿಯಲ್ಲಿರುವಂಥ ನೀರನ್ನು ಅವರಿಗೆ ಕೊಟ್ಟರು. ಆ ನೀರನ್ನು ಕುಡಿದು ಬಂದು ಮತ್ತೂ ಕೂಡ ಅವು ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಮೋದಿಜಿಯವರು ನಗಾಡಿಕೊಂಡೇ ಕೂತ್ಕೊಳ್ತಾರೆ. ಯಾಕೆಂದರೆ ಗೊತ್ತಿದೆ ಮೋದಿಜಿಯವರಿಗೆ, ನೀವು ಬೈದುಕೊಂಡು ಕೂತ್ಕೊಳ್ಳಿ, ನೀವು ನನ್ನನ್ನು ಬೇಕಾದಷ್ಟು ಅಪವಾದಗಳನ್ನು ಹೇಳಿ, ಆದರೆ ಈ ದೇಶದ ಜನತೆ ನನ್ನನ್ನು ಈ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿಸುವಂಥ ಸಂದರ್ಭದಲ್ಲಿ ಆ ದೇಶದ ಜನತೆಯ ಮನಸ್ಸಿನಲ್ಲಿರುವಂಥ ಒಂದು ಕನಸು, ಆ ಕನಸೇನಿದೆಯೋ ಅದನ್ನು ನನಸಾಗಿಸಲಿಕ್ಕೋಸ್ಕರವಾಗಿ ನೀವು ಮಾತನಾಡ್ತಾ ಇದ್ದ ಹಾಗೆ ನಾನೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತೇನೆ ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿದರು. 2014ರಲ್ಲಿ ಪ್ರಧಾನಮಂತ್ರಿ ಆದ ನಂತರ ಇವತ್ತು 2023ನೇ ಇಸವಿ ಬರುವಂಥ ಸಂದರ್ಭದಲ್ಲಿ ಈ 9 ವರ್ಷದಲ್ಲಿ ಒಬ್ಬ ಭ್ರಷ್ಟಾಚಾರಿ ಮಂತ್ರಿ ಇಲ್ಲ. ಕೇಂದ್ರ ಸರ್ಕಾರದ ಯಾವ ಆ ಯೋಜನೆಗಳು ಕೂಡ ಯಾರ್ಯಾರೋ ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಇವತ್ತು ದುಡಿದು ತಿನ್ನುವರಿಗೂ ಕೂಡ ನೇರ ಖಾತೆಗೆ ಹಣ ಬಂದು ಅವರು ಕೂಡ ಸುಖ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿರುವವರು ಸನ್ಮಾನ್ಯ ನರೇಂದ್ರ ಮೋದಿಜಿ. ಒಂದು ವೇಳೆ ಅವರು ಭೇದವನ್ನು ಮಾಡ್ತಾ ಇದ್ದರೆ ಕೇರಳ ರಾಜ್ಯ ಇವತ್ತು ನಮ್ಮ ಭಾರತದ ಭೂಪಟದಲ್ಲಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವತ್ತು ಕೂಡ ಆರ್ಥಿಕವಾಗಿ ನಾವು ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಆ ಅಭಿವೃದ್ಧಿಗಳಿಲ್ಲದೇ ಇರುವಂಥ ಪ್ರದೇಶದಿಂದ ಮಂಗಳೂರಿಗೆ ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ನನ್ನನ್ನು ತೀರ್ಮಾನಿಸುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಲ್ಲವೂ ಮಂಗಳೂರಿನಲ್ಲಿದೆ ಅಂತ. ಆದರೆ ಎಲ್ಲವೂ ಮಂಗಳೂರಿನಲ್ಲಿ ಇದೆ. ಆದರೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವವರಿಗೆಲ್ಲರಿಗೂ ಕೂಡ ಮಂಗಳೂರಿನಲ್ಲಿ ಎಲ್ಲವೂ ಇದೆ ಅಂತ ಹೇಳಿದರೆ ಒಂದು ಉತ್ತರಕ್ಕೆ ನೋಡಬೇಕಾಗ್ತದೆ, ಅಲ್ಲದಿದ್ದರೆ ದಕ್ಷಿಣಕ್ಕೆ ನೋಡಬೇಕಾಗ್ತದೆ. ಈ ಮಂಗಳೂರು ಅಂತ ಹೇಳುವಂಥ ಉಳ್ಳಾಲದಲ್ಲಿ ಏನು ಇಲ್ಲ ಎಂಬುದು ಗೊತ್ತಾದ್ದು ಇಲ್ಲಿಗೆ ಬಂದ ನಂತರ. ಮನೆ ಒಕ್ಕಲಾಗದಂಥ ಮನೆಗಳು ರೀತಿ ತುಂಬಿ ತ್ಯಾಜ್ಯಗಳು ತುಂಬಿ ನಿಂತಿರುವಂಥ ನೀರು, ಸಮುದ್ರ ದಡದಲ್ಲಿ ಇರುವವರಿಗೆ ಯಾವುದೇ ರೀತಿಯ ಬೇಕಾಗಿರುವಂಥ ವ್ಯವಸ್ಥೆಗಳಿಲ್ಲದೆ ಇರುವಂಥ ಪರಿಸ್ಥಿತಿ. ನಮ್ಮ ಕಾಸರಗೋಡಿನಲ್ಲಿ ಫೆಬ್ರವರಿ ತಿಂಗಳು ಕಳೆದರೆ ಎಲ್ಲರೂ ಕೂಡ ಉಪ್ಪು ನೀರು ಕಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತೀಯ ಜನತಾ ಪಕ್ಷದವರು ಸೇರಿಕೊಂಡು ನಾನು 2016ರಲ್ಲಿ ಚುನಾವಣೆಗೆ ನಿಂತಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಇದೆಯಾ ನಾವು ಓದಲ್ಲಿ ಕೇಳಿದ್ದು. ಆದರೆ ಗೆದ್ದರು ಸೋತರು, ಅದಕ್ಕೋಸ್ಕರವಾಗಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ರೀತಿಯಲ್ಲಿ ಒಂದು ಯೋಜನೆಯನ್ನು ತಯಾರು ಮಾಡಿದೆವು. ಅದಕ್ಕೆ ಪ್ರಧಾನಮಂತ್ರಿಯವರ ಭಾಗದಿಂದ ಕೂಡ ಸಹಕಾರವನ್ನು ಕೇಳಿದೆವು. ಅವರು ಅದಕ್ಕೆ ಬೇಕಾಗಿರುವಂಥ ಸಹಕಾರವನ್ನು ಕೊಡುವಂಥ ಭರವಸೆಯನ್ನು ಕೂಡ ಕೊಟ್ಟರು. ಆದರೆ ಆ ಎಲ್ಲ ಯೋಜನೆಗಳನ್ನು ತಯಾರು ಮಾಡಿ ನಮ್ಮ ಶಾಸಕರಲ್ಲಿ ಹೋಗುವಾಗ ಹೇಳಿದರು ಅವರು, ಬೇಡ ಬರುವ ವರ್ಷಕ್ಕೆ ಡ್ಯಾಮ್ ಆಗುತ್ತದೆ ಅಂತ, ಬರುವ ವರ್ಷ ಡ್ಯಾಮ್ ಆಗ್ತದೆ, ನೀವು ತಲೆಬಿಸಿ ಮಾಡಬೇಡಿ ಅಂತ. 2016ರಲ್ಲಿ ಅವರು ಆ ಮಾತನ್ನು ಹೇಳಿದರು. 2017ರಲ್ಲಿ ಆಗಲ್ಲ, 2018ರಲ್ಲಿ ಆಗಲ್ಲ, 2019ರಲ್ಲಿ ಆಗಲ್ಲ, 2020ರಲ್ಲಿಯೂ ಆಗಲ್ಲ. 2021ಕ್ಕೆ ಆಗುವಾಗ ಮತ್ತೊಂದು ಭಾಗದ ಶಾಸಕರು ಅವರು ತೀರ್ಮಾನ ಮಾಡ್ತಾರೆ, ಈ ಮನುಷ್ಯ ಇದನ್ನು ಮಾಡಲಿಕ್ಕಿಲ್ಲ ಅಂತೇಳಿ ಅವರು ಪ್ರಯತ್ನ ಪಟ್ಟು ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ನನ್ನ ಆತ್ಮೀಯರ ಹತ್ರ ಕೇಳಿದೆ, ಯಾಕೆ ಇವರು ಈ ಡ್ಯಾಮ್ ಮಾಡಲಿಕ್ಕೆ ಇಷ್ಟು ಕೂಡ ಒಂದು ನಿರಾಸಕ್ತಿಯಿಂದ ಇರುವುದು? ಹೌದು ಸರ್, ಡ್ಯಾಮ್ ಮಾಡಿದರೆ ಅದು ಶಾಶ್ವತವಾಗಿರುವಂಥ ಪರಿಹಾರ ಆಗ್ತದೆ. ಈಗ ಪ್ರತಿ ವರ್ಷವೂ ಕೂಡ ನೀರು ಹಾರುವಂಥ ಸಂದರ್ಭದಲ್ಲಿ ಸಮುದ್ರದ ನೀರು ಒಳಗೆ ಹರಿದು ಬರ್ತದೆ ಅಂತಾದರೆ ಗೋಣಿ ಹೊಯ್ಗೆಯ ಗೋಣಿಯನ್ನು ತಂದು ಹಾಕಲಿಕ್ಕೆ ಆಗ್ತದೆ. ಆ ಹೊಯ್ಗೆಯ ಗೋಣಿಗೆ ಒಂದು ಲೆಕ್ಕ ಬರೆದರೆ ಸುಮಾರು 1 ಕೋಟಿ ರೂಪಾಯಿವರೆಗೆ ಸ್ಯಾಂಕ್ಷನ್ ಆಗ್ತದೆ. ಆ 1 ಕೋಟಿ ರೂಪಾಯಿಯಲ್ಲಿ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಕಿ ಇರುವ 75 ಲಕ್ಷವನ್ನು ಎಲ್ರಿಗೂ ಕೂಡ ಕಿಸೆಗೆ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ UT ಖಾದರರು ಪ್ರತಿ ವರ್ಷವೂ ಕೂಡ ಸಮುದ್ರಕ್ಕೆ ಕಲ್ಲು ಹಾಕಲಿಕ್ಕೆ ಕಾರಣ ಯಾಕೆ ಅಂತ ಕೇಳಿದ್ರೆ ಆ ಕಲ್ಲಿನಿಂದ ತಾನು ತುಂಬಿಸಿಕೊಳ್ಳಬಹುದು ಎಂಬ ಭಾವನೆ ಇದೆ ಅಂತ ನನಗೆ ಗೊತ್ತಿಲ್ಲ, ಈ ಪ್ರದೇಶದಲ್ಲಿರುವಂಥ ತಮಗೆ ಗೊತ್ತಿರುವಂಥದ್ದು. ಈ ರೀತಿ ಒಂದು ಶಾಶ್ವತವಾಗಿರುವಂಥ ಪರಿಹಾರವನ್ನು ಕಾಣಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡದೇ ಇರುವಂತಹ ಈ ವ್ಯವಸ್ಥೆಗಳು ಇದಕ್ಕೆ ತಕ್ಕ ಉತ್ತರ ಸಿಕ್ಕಿಯೇ ಸಿಗ್ತದೆ. ಇವತ್ತು ಗುಜರಾತಿನಲ್ಲಿ ನರೇಂದ್ರ ಮೋದಿಜಿಯವರು ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಅವರನ್ನು ಸಾವಿನ ಸರದಾರ ಅಂತ ಹೇಳಿ ಮುಸಲ್ಮಾನ ಸಮಾಜವನ್ನು ಹೆದರಿಸಿದರು. ಪ್ರಧಾನಮಂತ್ರಿಗೆ ಅವರು ಸ್ಪರ್ಧಿಸುವಾಗಲೂ ಕೂಡ ಅದೇ ರೀತಿಯ ಮಾತನ್ನು ಹೇಳಿದರು. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ಜಿಯವರು ಅವರು ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಇದೇ ಕೂಡ ಮಾತನ್ನು ಹೇಳಿದರು. ಆದರೆ ಇವತ್ತು ಎಲ್ರಿಗೂ ಕೂಡ ಅರ್ಥ ಆಗಿದೆ. ಆ ಅರ್ಥ ಆಗಿರುವ ಕಾರಣ ಉತ್ತರ ಪ್ರದೇಶದಲ್ಲಿ ಕೇವಲ ಹಿಂದೂಗಳು ಬಹುಸಂಖ್ಯಾತರಾಗಿರುವಲ್ಲಿ ಮಾತ್ರ ಅಲ್ಲ ಭಾರತೀಯ ಜನತಾ ಪಕ್ಷ ಗೆದ್ದು ಬಂದದ್ದು,
ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಹಿಂದೂ ಅಭ್ಯರ್ಥಿಗಳೇ ಗೆದ್ದು ಬಂದಿದ್ರೆ ಈ ಪಕ್ಷ ಈ ದೇಶದ ಜನತೆ ಮೇಲಿಟ್ಟಿರುವಂಥ ಪ್ರೀತಿ ಏನು, ವಿಶ್ವಾಸ ಏನು ಎಂಬುದು ಅರ್ಥ ಆಗ್ತದೆ. ಅದಕ್ಕೆ ಗುಜರಾತ್ನಲ್ಲಿ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು, ಎರಡನೇ ಚುನಾವಣೆಯಲ್ಲಿ ಗೆದ್ದಾದ ನಂತರ ಮತ್ತೆ ಮೂರನೇ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುವಂಥ ಸಂದರ್ಭದಲ್ಲಿ ಬಹುಸಂಖ್ಯಾತರಾಗಿರುವಂಥ ಮುಸಲ್ಮಾನರ ಪ್ರದೇಶದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂಥ ಸಂದರ್ಭದಲ್ಲಿ ಪತ್ರಕರ್ತರು ಅವರನ್ನು ಹೋಗಿ ಭೇಟಿ ಮಾಡ್ತಾರಂತೆ. ಅವ್ರು ಕೇಳ್ತಾರಂತೆ, ನೀವು ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತೀರಿ? ಎಲ್ಲರೂ ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಬಂದರೆ ಮುಸಲ್ಮಾನರ ಮೇಲೆ ಆಕ್ರಮಣ ಮಾಡ್ತದೆ, ನಿಮ್ಮನ್ನು ಕೊಲ್ತಾರೆ ಅಂತ ಹೇಳ್ತಾರೆ, ನೀವು ಯಾಕೆ ಅವರಿಗೆ ಓಟನ್ನು ಕೊಟ್ರಿ ಅಂತ. ಆಗ ಒಬ್ಬ ವಯಸ್ಸಾದಂಥ ಮುಸಲ್ಮಾನ ಬಂದು ಹೇಳ್ತಾರಂತೆ, ಸರ್ ನಾವು ಸುಮಾರು ವರ್ಷ ಚುನಾವಣೆಯನ್ನು ನೋಡಿದ್ದೇವೆ, ಕಾಂಗ್ರೆಸ್ನವರು ನಮ್ಮ ಹತ್ರ ಬರ್ತಾಯಿದ್ರು, ಒಂದು ಒಳ್ಳೆಯ ಕವರ್ ಇರುವಂಥ ಚಾಕ್ಲೇಟ್ನ ಪ್ಯಾಕೆಟನ್ನು ಹಿಡ್ಕೊಂಡು ಬರ್ತಾಯಿದ್ರು. ಈ ಚಾಕ್ಲೇಟನ್ನು ಕಾಣಿಸಿ ನಮ್ಮ ಹತ್ರ ಹೇಳ್ತಾರೆ, ನನಗೆ ಓಟು ಕೊಡಿ, ನನ್ನನ್ನು ಗೆಲ್ಲಿಸಿದರೆ ಈ ಕವರ್ ತೆಗೆದು ಈ ಚಾಕ್ಲೇಟ್ ನಿಮ್ಮ ಬಾಯಿಗೆ ಹಾಕ್ತೇನೆ ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದರು. ಹಾಗೆ ಅದನ್ನು ನಂಬಿ ನಾವು ಅವರಿಗೆ ಓಟನ್ನು ಹಾಕ್ತಾ ಇದ್ದೆವು. ಮತ್ತೆ ಅವರು ಮತ್ತೆ ವಾಪಸ್ಸು ಕಾಣೋದು ಯಾವಾಗ ಅಂತ ಹೇಳಿದ್ರೆ 5 ವರ್ಷ ಕಳೆದ ನಂತರ ಅವರು ಬರುವಾಗ ಅದೇ ಚಾಕ್ಲೇಟು ಅದೇ ಕವರನ್ನು ಹಿಡ್ಕೊಂಡು ಬಂದು ನಮಗೆ ತೋರಿಸ್ತಾ ಇದ್ದರು, ಈ ಸಲ ಗೆಲ್ಲಿಸಿದರೆ ಖಂಡಿತ ಇದನ್ನು ಕೊಡ್ತೇವೆ ಅಂತ. ಹೀಗೆ ಇದನ್ನು ಅನುಭವಿಸಿ ಸಾಕಾಯಿತು. ಆದರೆ ನರೇಂದ್ರ ಮೋದಿಜಿಯವರು ಬಂದಾಗುವಾಗ ನಮಗೆ ಒಳ್ಳೆಯ ಚಾಕ್ಲೇಟನ್ನು ತಂದು ಕವರನ್ನು ಬಿಚ್ಚಿ ನಮ್ಮ ಬಾಯಿಗಿಟ್ಟು ಪ್ರೀತಿಯಿಂದ ಹೇಳ್ತಾರೆ, ಈಗ ನನಗೆ ಒಂದೇ ಚಾಕ್ಲೇಟ್ ಕೊಡಲಿಕ್ಕೆ ತಾಕತ್ತಿದೆ, ನನ್ನನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿ ನಿಮಗೆ ಪ್ರತಿ ದಿವಸವೂ ಕೂಡ ನಾನು ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಅದೇ ರೀತಿ ಗುಜರಾತ್ನಲ್ಲಿ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿ ಆದ ನಂತರ ನಾವು ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದೇವೆ, ಸೌಹಾರ್ದಯುತವಾಗಿರುವಂಥ ವಾತಾವರಣವನ್ನು ಕಾಣ್ತಾ ಇದ್ದೇವೆ, ಕೋಮು ಗಲಭೆ ಇಲ್ಲದೆ ಇರುವಂಥ ವಾತಾವರಣವನ್ನು ಕಾಣ್ತಾ ಇದೆ. ಬಂಧುಗಳೇ, ನಾನು ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ, ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಶಾಸಕರಾಗಿ ಬಂದ ನಂತರ ಎಲ್ಲಿಯೂ ಕೂಡ ಕೋಮು ಗಲಭೆಗಳು ನಡೆದಿರುವಂಥ ಸನ್ನಿವೇಶ ಇಲ್ಲ. ಕಾರಣ ಏನೆಂದರೆ ಶಾಂತಿ ಮತ್ತು ಸೌಹಾರ್ದತೆಗೋಸ್ಕರವಾಗಿ ಯಾವತ್ತೂ ಕೂಡ ಈ ಪಕ್ಷ ಮುನ್ನಡಿ ಇಡುತ್ತದೆ. ಅಭಿವೃದ್ಧಿಗೋಸ್ಕರವಾಗಿ ನಾವು ರಾಜಕೀಯವನ್ನು ಮಾಡ್ತೇವೆಗೋಸ್ಕರ ಅಲ್ಲದೆ ಕುರ್ಚಿಗೋಸ್ಕರವಾಗಿ ನಾವು ರಾಜಕೀಯವನ್ನು ಮಾಡುವುದಿಲ್ಲ. ನರೇಂದ್ರ ಮೋದಿಜಿಯವರು ಹೇಳುವಂಥ ಮಾತು ಕೂಡ ಅದೇ, ಯಾವತ್ತೂ ಕೂಡ ನಾವು ಫಸ್ಟ್ ನಮ್ಮ ದೇಶ, ಅದರ ನಂತರವೇ ನಮ್ಮ ರಾಜಕೀಯ ಆಗಿರುವ ಕಾರಣ ಈ ಪ್ರದೇಶದ ಅಭಿವೃದ್ಧಿಗೋಸ್ಕರವಾಗಿಯೂ ಕೂಡ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ ತಯಾರಿದ್ದೇವೆ. ಬಂಧುಗಳೇ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 210 ಬೂತ್ ಇದೆ. ಆದರೆ ಪಕ್ಷದ ಅಸಂಘಟಿತವಾಗಿರುವಂಥ ಕಾರ್ಯಕ್ಕೋಸ್ಕರವಾಗಿ ನಾವು ಮಾಡಿರುವಂಥ ಶಕ್ತಿ ಕೇಂದ್ರಗಳು 48 ಶಕ್ತಿ ಕೇಂದ್ರಗಳು. ಆ 48 ಶಕ್ತಿ ಕೇಂದ್ರಗಳು ಕೂಡ ಅತ್ಯಂತ ಚಟುವಟಿಕೆಯಿಂದ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಿರುವ ಕಾರಣ 48 ಎಂಬುದು ಒಂದು ವ್ರತ ಸಮಾಪ್ತಿಯ ಕಾಲ, ಅದು ಮಂಡಲದ ಕಾಲ. ಹಾಗಿರುವ ಕಾರಣ 13ನೇ ತಾರೀಕಿಗೆ ಆಗುವಾಗ ಈ ಮಂಡಲದ ವ್ರತಾಚರಣೆ ಪೂರ್ತಿಯಾಗುತ್ತದೆ. ಇಲ್ಲಿ ಸತೀಶ್ ಕುಂಪಲ ಎಂಬ ಒಬ್ಬ ಸಾಮಾನ್ಯನಾಗಿರುವಂಥ ವ್ಯಕ್ತಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗ್ತಾರೆ. ಬರುವ 5 ವರ್ಷ ಕಳೆಯುವಂಥ ಸಂದರ್ಭದಲ್ಲಿ ನಾವು ಸಮಾಜದ ಯಾವ ಬಂಧುಗಳ ಮನೆಯ ಬಾಗಿಲಿಗೆ ಹೋಗಬೇಕಾದಂಥ ಅಗತ್ಯ ಇಲ್ಲ. ಎಲ್ಲ ಬಂಧುಗಳು ತಮ್ಮ ಮನೆಯಿಂದ ಕುಳಿತು ಹೇಳ್ತಾರೆ, ಮಗು ಸತೀಶ ನೀನು ಬರುವುದು ಬೇಡ, ಅಥವಾ ಭಾರತೀಯ ಜನತಾ ಪಕ್ಷದ ಯಾವನೇ ಅಭ್ಯರ್ಥಿಯೂ ಕೂಡ ನಮ್ಮ ಮನೆಗೆ ಬರುವುದು ಬೇಡ, ಬದಲಾಗಿ ನೀವು ಮಾಡಿರುವಂಥ ಅಭಿವೃದ್ಧಿಗೋಸ್ಕರವಾಗಿ ನಾವು ಬಂದು ನಿಮಗೆ ಮತವನ್ನು ಹಾಕ್ತೇವೆ ಎಂಬ ವಾತಾವರಣವನ್ನು ನಾವು ಖಂಡಿತ ನಿರ್ಮಾಣ ಮಾಡ್ತೇವೆ. ನಮಗೆ ಆತ್ಮವಿಶ್ವಾಸ ಇದೆ. ಬಂಧುಗಳೇ, ಒಂದು ವೇಳೆ ಈ ದೇಶ ಒಪ್ಪಿಕೊಂಡಿರುವಂಥ ಒಬ್ಬ ರಾಜಕೀಯ ನಾಯಕ ನರೇಂದ್ರ ಮೋದಿಜಿಯವರನ್ನು ಯಾವ ರೀತಿಯೂ ಕೂಡ ಇಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ನಾಯಕರ ನಾಲಿಗೆಯಿಂದ ಅತ್ಯಂತ ಕೀಳು ಮಟ್ಟದ ಮಾತುಗಳು ಬರ್ತಾ ಇದೆ. ಆದರೆ ನಾನು ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊರೋನಾದ ನಂತರ ವಿದೇಶ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿರುವಂಥ ಎಲ್ಲ ನಾಯಕರ ಮಧ್ಯೆ ಆ ವೇದಿಕೆಯಿಂದ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಯವರು ಎದ್ದು ನಿಂತು ಮಾತನಾಡುವಾಗ ಹೇಳ್ತಾರೆ, ಒಂದು ವೇಳೆ ಭಾರತ ದೇಶ ನಮಗೆ ಬೆಂಗಾವಲಾಗಿ ನಿಲ್ಲದಿದ್ದರೆ, ನರೇಂದ್ರ ಮೋದಿಜಿಯವರು ಪರಿಪೂರ್ಣವಾಗಿ ನಮಗೆ ಸಹಕರಿಸದಿದ್ದರೆ ಕೊರೋನಾದ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ಅಂತ ಹೇಳುವಂಥ ಮಾತನ್ನು ಒಬ್ಬ ವಿದೇಶದ ಪ್ರಧಾನಮಂತ್ರಿ ಹೇಳುವಂಥ ಸನ್ನಿವೇಶ ಸೃಷ್ಟಿಯಾಗಿದ್ದರೆ ಚರಿತ್ರೆಯ ಪುಟಗಳನ್ನು ತಿರುಗಿಸಿ ನೋಡಿ, ಅಂಥ ಒಬ್ಬ ಶ್ರೇಷ್ಠ ನಾಯಕ ಈ ಭಾರತದಲ್ಲಿ ಮೂಡಿ ಬಂದಿರುವುದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾತ್ರ. ಆದ್ದರಿಂದ ಭಾರತ ಮಾತ್ರ ಒಪ್ಪಿರುವಂಥದ್ದಲ್ಲ, ಇಡೀ ಪ್ರಪಂಚ ಒಪ್ಪಿರುವಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಈ ರೀತಿಯ
ಅಪಪ್ರಚಾರವನ್ನು ಮಾಡುವವರಿಗೆ ನಾವೆಲ್ಲರೂ ಕೂಡ ಕಾರ್ಯದಿಂದ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಪಕ್ಷದ ವ್ಯವಸ್ಥೆ ಹೇಗಿದೆ? ಕಳೆದ ಚುನಾವಣೆಯಲ್ಲಿ ಆತ್ಮೀಯ ಸಂತೋಷ್ ಕುಮಾರ್ ರೈ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದರು. ಅವರನ್ನು ಗೆಲ್ಲಿಸಲಿಕ್ಕೋಸ್ಕರವಾಗಿ ನಾವು ಪ್ರಯತ್ನ ಬಂದೆವು. ಆದರೆ ಕಾರಣಾಂತರಗಳಿಂದ ಗೆಲ್ಲಿಕ್ಕಾಗಲ್ಲ. ಈ ಸಲ ಸತೀಶ್ ಕುಂಪಲ್ರನ್ನು ಅಭ್ಯರ್ಥಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆ ಸತೀಶ್ ಕುಂಪಲ್ರನ್ನ ಗೆಲ್ಲಿಸ್ತೇನೆ ಎಂಬ ತೀರ್ಮಾನವರು ಮಾಡಿದರು. ಮರುದಿವಸವೇ ಅವರು ಪತ್ರಿಕಾ ಸಮ್ಮೇಳನ ಕರೆದು ನಾವು ಒಗ್ಗಟ್ಟಾಗಿ ದುಡಿತೇವೆ ಅಂತ ಹೇಳುವಂಥ ಮಾತನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಇನ್ನು 2-3 ದಿವಸ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಕೂಡ ಇಲ್ಲಿರುವಂಥ ಎಲ್ಲ ನಾಯಕರು ಕೂಡ ಒಗ್ಗಟ್ಟಿನಿಂದ ದುಡಿತಾ ಇದ್ದಾರೆ. ನನಗೆ ಹೀಗೆ ಮನಸ್ಸಿನಲ್ಲಿ ನೆನಪಾಯಿತು, ಸಂತೋಷ್ ಕುಮಾರ್ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಆ ವಿಜಯಮಾಲೆ ಅವರ ಕೊರಳಿಗೆ ಬರಲಿಲ್ಲ. ಆದರೆ ಇವತ್ತು ಪಕ್ಷ ಒಬ್ಬನನ್ನು ಅಭ್ಯರ್ಥಿಯನ್ನಾಗಿ ತೀರ್ಮಾನ ಮಾಡ್ತದೆ. ಆಗ ಸಂತೋಷ ಕುಮಾರ್ ಅವರು ಸಂತೋಷದಿಂದ ಇನ್ನು ಈ ಉಳ್ಳಾಲ ಎಂಬ ಸತಿಗೆ ನೀನು ಈಶನಾಗಬೇಕು ಅಂತ ಸತೀಶರಿಗೆ ಬೆಂಗಾವಲಾಗಿ ನಿಂತು ಅವರ ಜೊತೆಯಲ್ಲಿ ಇವತ್ತು ಎಲ್ಲ ಆ ಮತದಾರ ಬಂಧುಗಳ ಹತ್ರ ಹೋಗಿ ಗೆಲ್ಲಿಸಿಕೊಡಿ 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 ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮಂಡಲಾಧ್ಯಕ್ಷರು ಸಹಿತ ಇರುವಂಥ ಎಲ್ಲ ನಾಯಕರು ಕೂಡ ಒಗ್ಗಟ್ಟಿನಿಂದ ದುಡಿತಾ ಇರುವ ಕಾರಣ ಖಂಡಿತ ನಮಗೆ ನಾವು ಗೆಲ್ತೇವೆ, ಆ ಆತ್ಮವಿಶ್ವಾಸ ಇದೆ. ನಾನು ಒಂದು ಭರವಸೆ ಮಾತುಗಳನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ನಿನ್ನೆ ದಿವಸ ಮಾಡಿರುವಂಥ ಸರ್ವೆ ಪ್ರಕಾರ ಉಳ್ಳಾಲದಲ್ಲಿ ನಾವು ಗೆಲ್ಲುವುದಂತೂ ನಿಶ್ಚಯ ಆಗಿದೆ. ಎಲ್ಲ ಸರ್ವೆಗಳು, ಯಾವ ಮಾಧ್ಯಮದ ಸರ್ವೆ ಇದೆಯೋ ಅದೇ ರೀತಿ ಇಂಟೆಲಿಜೆನ್ಸ್ ಸರ್ವೆ ಇದೆಯೋ ಎಲ್ಲವೂ ಕೂಡ ಉಳ್ಳಾಲದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ತದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಾಸರಗೋಡಿನಲ್ಲಿರುವಂಥ ಅನೇಕರು ಈ ಮಂಗಳೂರಿನ ಫಲಿತಾಂಶ ಏನೆಂಬುದನ್ನು ಗಮನಿಸ್ತಾ ಇರ್ತಾರೆ, ಯಾಕೆಂದರೆ ಇದು ಹತ್ತಿರ ಇದೆ. ಹಾಗೆ ಕಾಸರಗೋಡಿನಲ್ಲಿರುವಂಥ ಒಬ್ಬ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸ್ನೇಹಿತರಿದ್ದಾರೆ, ವಕೀಲರು. ಅವರು ಇವತ್ತು ಬೆಳಿಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಸರ್ ನೀವೆಲ್ಲ ಸೇರಿ ಉಳ್ಳಾಲಕ್ಕೆ UT ಖಾದರ್ ಎಂಬ ಹೆಸರನ್ನು ಬದಲಾಯಿಸ್ತಿರೋ ಅಂತ ಹೇಳುವಂಥ ಹೆದರಿಕೆ ಆಗ್ತಾ ಇದೆ. ನಮಗೆ ಇರುವುದೇ ಹೆಸರು ಹೇಳಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆ ಉಳ್ಳಾಲ, ಅದು ಯಾವತ್ತೂ ಕೂಡ ಕೈ ತಪ್ಪಲಿಕ್ಕಿಲ್ಲ ಅಂತ ಗ್ರಹಿಸಿದ್ದೆವು. ಆದರೆ ಇವತ್ತು ನೀವೆಲ್ಲರೂ ಒಗ್ಗಟ್ಟಿನಿಂದ ದುಡಿದು ಆ ಉಳ್ಳಾಲದಲ್ಲಿ ಖಾದರನನ್ನು ಕೂಡ ಸೋಲಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಮಾತ್ರ ಅಲ್ಲ, ನಮಗೆ ಒಂದು ಅಸ್ತ್ರ ಆಗಿದ್ದದ್ದು ಯಾರು ಅಂತ ಹೇಳಿದ್ರೆ ಮುಸಲ್ಮಾನ ಬಂಧುಗಳನ್ನು ನಾವು ಜೊತೆಯಾಗಿರಿಸಿಕೊಳ್ತಾ ಇದ್ದೆವು. ಆದರೆ ಈಗ ಕಾಣುವಂಥ ಸಂದರ್ಭದಲ್ಲಿ ಸತೀಶ್ ಕುಂಪಲ್ ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಮುಸಲ್ಮಾನ ಬಂಧುಗಳು ಜೊತೆಯಾಗಿ ನಿಂತು ಭಾರತೀಯ ಜನತಾ ಪಕ್ಷಕ್ಕೆ ಜೈ, ಸತೀಶ್ ಕುಂಪಲ್ರಿಗೆ ಜೈ ಅಂತ ಹೇಳುವಂಥದ್ದನ್ನು ಕೂಗುವುದನ್ನು ಕಾಣ್ತಾ ಇರುವಾಗ ಖಂಡಿತ ಇನ್ನು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿಗಾಲ ಇಲ್ಲ ಎಂಬುದು ಅದು ಖಂಡಿತ. ಇನ್ನು ಕಾಸರಗೋಡಿನಲ್ಲಿ ನಮ್ಮ ನಿರ್ನಾಮ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಅಂತೇಳಿ ಅತ್ಯಂತ ತಮಾಷೆಯಾಗಿ ಅವರು ನನ್ನ ಹತ್ರ ಆ ಮಾತನ್ನು ಹೇಳಿದರು. ಬಂಧುಗಳೇ, ಇವತ್ತು ಮೋದಿಜಿಯವರ ರೋಡ್ ಶೋ ಹೇಗಿದೆ, ಯೋಗಿಜಿಯವರ ರೋಡ್ ಶೋ ಹೇಗಿದೆ ಎಂಬುದೆಲ್ಲ ಗಮನಿಸಿದ್ದೀರಿ. ಅದೇ ರೀತಿ ಎಲ್ಲ ಕಡೆಯೂ ಕೂಡ ಆ ರೋಡ್ ಶೋ ಯಶಸ್ವಿ ಆಗ್ತಾ ಇರುವಾಗಲೇ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪರಿಪೂರ್ಣವಾಗಿರುವಂಥ ಅಭಿಮಾನ ತುಂಬುತ್ತಾ ಇದೆ. ನಾನು ಕೊನೆಯದಾಗಿ ಒಂದು ವಿಚಾರವನ್ನು ತಮ್ಮ ಮುಂದಿಡ್ತೇನೆ. ಜಾನ್ ಬ್ರಿಕ್ಟಾಸ್ ಎಂಬ ಒಬ್ಬ ಪತ್ರಕರ್ತನಿದ್ದಾನೆ ನಮ್ಮಲ್ಲಿ. ಮಾತನಾಡಿದರೆ ಅವನ ಬಾಯಿಂದ ಬರುವಂಥದ್ದು ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತ. ಕಮ್ಯುನಿಸ್ಟ್ ನಾಯಕರು ಅವನಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟು ಅವರನ್ನು ಸಾಕುತ್ತಾ ಇರುವ ಕಾರಣ ಕಮ್ಯುನಿಸ್ಟಿಗೋಸ್ಕರವಾಗಿ ಮಾತನಾಡ್ತಾ ಇದ್ದಾನೆ. ಅವನನ್ನು ರಾಜ್ಯಸಭಾ MP ಮಾಡ್ತಾರೆ. ಆ ರಾಜ್ಯಸಭಾ MP ಮಾಡಿದ ನಂತರ ಒಂದು ದಿವಸ ಅವನು ಬಾಯಿ ತಪ್ಪಿ ಪತ್ರಕರ್ತರು ಅವನ ಹತ್ರ ಪ್ರಶ್ನಿಸುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಹಿಂದೆ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅವರು ಪಾರ್ಲಿಮೆಂಟ್ ಭವನಕ್ಕೆ ಬರೋ ಸಂದರ್ಭದಲ್ಲಿ ಆ ಭಾಗದಲ್ಲಿ ಎಲ್ಲರೂ ಕೂಡ ಅವರಷ್ಟಕ್ಕೆ ಮಾತನಾಡ್ತಾ ಇದ್ದರು, ಅಲ್ಲಿ ಏನೇನೋ ಬೊಬ್ಬೆಗಳು ನಡೀತಾ ಇತ್ತು. ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಅಂತ ಆದ ನಂತರ ಅವರು ಪಾರ್ಲಿಮೆಂಟ್ ಭವನದೊಳಗೆ ಕಾಲಿಡುವಂಥ ಸಂದರ್ಭದಲ್ಲಿ ಒಂದು ಸಿಂಹ ಬಂದಂತೆ ಕಾಣ್ತದೆ. ಅಲ್ಲಿ ನೀರವವಾಗಿರುವಂಥ ಮೌನವ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಸ್ವಾಗತಿಸುವಂಥ ಪರಿಸ್ಥಿತಿಯನ್ನು ಕಾಣುವಾಗ ನಿಜವಾಗಿ ಜಾನ್ ಬ್ರಿಕ್ಟಾಸ್ ಹೇಳಲಿಕ್ಕೆ ಹೋದ್ದು ಎಲ್ಲರನ್ನೂ ಕೂಡ ಹೆದರಿಸಿ ಆ ರೀತಿ ಇಟ್ಟಿದ್ದಾರೆ ಅಂತ. ಆದರೆ ಬಾಯಿ ತಪ್ಪಿ ಒಬ್ಬ ಸಿಂಹದ ರೂಪದಲ್ಲಿರುವಂಥ ನಾಯಕ ಅವರು ಅಂತ ಹೇಳುವಂಥ ಮಾತು ಬಂದೋಯಿತು. ಬಂಧುಗಳೇ, ಆ ಸಿಂಹ ರೂಪದಲ್ಲಿರುವಂಥ ನಾಯಕ ಅಲ್ಲಿ ಕೇಂದ್ರದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದರೆ ಇಡೀ ಭಾರತ ದೇಶದಾದ್ಯಂತ ಪ್ರವಾಸವನ್ನು ಮಾಡಿ ರಾಜಕೀಯ ಚಾಣಕ್ಯ ಎಂಬ ಕೀರ್ತಿಯನ್ನು ಪಡೆದಿರುವಂಥ ಅಮಿತ್ ಶಾ ಅವರು ಯೋಜನೆಯನ್ನು ರೂಪಿಸಿ
ರೂಪಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನಾವು ಗೆಲ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ಯೋಜನೆಗಳನ್ನು ರೂಪಿಸಿ ಆಗಿದೆ. ಅದು ಅನುಷ್ಠಾನಕ್ಕೆ ಬರ್ತದೆ. ಗೆದ್ದೇ ಗೆಲ್ತೇವೆ. ಇನ್ನಿರುವಂಥ ದಿವಸ ನಮಗೆ ರಾತ್ರಿಯೂ ಹಗಲು ಒಂದೇ ಎಂಬ ಭಾವನೆ ಇರಬೇಕು. ಮೋದಿಜಿಯವರಿಗೆ ನಾವು ಕೊಟ್ಟಿರುವಂಥ ಮಾತನ್ನು ಉಳಿಸಿಕೊಳ್ಬೇಕು. ಆದ್ದರಿಂದ ನಾಳೆಯಿಂದ ನಿರಂತರವಾಗಿ ತೊಡಗಿಸಿಕೊಂಡು 13ನೇ ತಾರೀಕಿಗೆ ಸಾವಿರ ಅಲ್ಲ ಲಕ್ಷ ಜನ ಸೇರಿಕೊಂಡು ನಾವಿಲ್ಲಿ ಆ ವಿಜಯ ಯಾತ್ರೆಯನ್ನು ಮಾಡಬೇಕು. ನೀವು ಬರೆದಿಟ್ಟುಕೊಳ್ಳಿ, 1 ಲಕ್ಷಕ್ಕಿಂತಲೂ ಕೂಡ ಹೆಚ್ಚಿನ ಮತವನ್ನು ಸನ್ಮಾನ್ಯ ಸತೀಶ್ ಅಣ್ಣನವರು ಪಡೀತಾರೆ ಎಂಬ ವಿಶ್ವಾಸ ನನಗಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿ ತೊಡಗಿಸಿಕೊಳ್ಳೋಣ ಅಂತ ವಿನಂತಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್.